ಸ್ಕಂದ 9ನೇ ಅಧ್ಯಾಯ. ಸೊ ನಾವು 13 ಶ್ಲೋಕ ಲಾಸ್ಟ್ ಟೈಮ್ ಓದಿದ್ದೇವೆ ಅನ್ಸುತ್ತೆ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಸಿದ್ಧಾಂತ ಸ್ವಾಮಿ ನಾಮಿನೆ ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಅನುವಾದ ಓದ್ತೇನೆ. ಲಾಸ್ಟ್ ಟೈಮ್ ನಾವು ಓದಿದ್ದು. ಬ್ರಹ್ಮನು ಹೀಗೆಂದನು, ಎಲೆ ನನ್ನ ಪ್ರಭುವೆ, ಎಷ್ಟೆಷ್ಟೋ ವರ್ಷಗಳ ತಪಸ್ಸಿನ ಬಳಿಕ ಇಂದು ನಾನು ನಿನ್ನ ವಿಷಯವಾಗಿ ತಿಳಿದುಕೊಂಡಿದ್ದೇನೆ. ನಿನ್ನ ವ್ಯಕ್ತಿತ್ವವನ್ನು ತಿಳಿಯಲು ಸಾಧ್ಯವಾಗದ ದೇಹದಾರಿ ಜೀವಿಗಳು ಅದೆಷ್ಟು ದುರ್ದೈವಿಗಳು. ನನ್ನ ಪ್ರಭುವೆ, ನಿನಗಿಂತ ಮೀರಿದ ಪರಮವಸ್ತುವಿಲ್ಲದುದರಿಂದ ನೀನೋರ್ವನೇ ಜ್ಞೇಯ ವಸ್ತುವಾಗಿರುತ್ತಿ. ಒಂದು ವೇಳೆ ನಿನಗಿಂತ ಹೆಚ್ಚಿನ ಪರವಸ್ತು ಇದೆ ಎಂದು ಊಹಿಸಿಕೊಂಡಲ್ಲಿ ಅದು ಪರತರ ವಸ್ತುವಲ್ಲ. ನೀನು ಜಡತ್ವದ ಸೃಷ್ಟಿಶೀಲ ಶಕ್ತಿಯನ್ನು ಪ್ರದರ್ಶಿಸುತ್ತಿರುವ ಪರಮ ಪ್ರಭುವಾಗಿರುವೆ. ನಾನು ಕಾಣುತ್ತಿರುವ ಸ್ವರೂಪವು ಶಾಶ್ವತವಾಗಿ ಭೌತಿಕ ಕಳಂಕದಿಂದ ಮುಕ್ತವಾಗಿದೆ ಮತ್ತು ಅಂತರಂಗ ಶಕ್ತಿಯ ಅಭಿವ್ಯಕ್ತಿಯಾಗಿ ಭಕ್ತರ ಮೇಲೆ ಕರುಣೆಯನ್ನು ತೋರಲು ಪ್ರಕಟವಾಗಿದೆ. ಈ ಅವತಾರವು ಅನೇಕ ಇತರ ಅವತಾರಗಳಿಗೆ ಮೂಲವಾಗಿದೆ ಮತ್ತು ನಾನು ನಿನ್ನ ನಾಭಿಯಲ್ಲಿ ಬೆಳೆದ ತಾವರೆಯಿಂದ ಜನಿಸಿರುತ್ತೇನೆ. ಓ ನನ್ನ ಪ್ರಭುವೆ, ನಿನ್ನ ಈಗಿನ ನಿತ್ಯಾನಂದದ ಮತ್ತು ಜ್ಞಾನದ ರೂಪಕ್ಕಿಂತ ಶ್ರೇಷ್ಠವಾದ ಒಂದು ರೂಪವನ್ನು ನಾನು ಕಾಣೆನು. ಆಧ್ಯಾತ್ಮಿಕ ಆಕಾಶದಲ್ಲಿರುವ ನಿನ್ನ ನಿರಾಕಾರ ಬ್ರಹ್ಮ ಪ್ರಕಾಶದಲ್ಲಿ ಕಾಲ ಕಾಲಕ್ಕೆ ಬದಲಾವಣೆ ಇಲ್ಲ ಮತ್ತು ಅಂತರಂಗ ಶಕ್ತಿಯು ಕ್ಷೀಣಿಸುವುದೂ ಇಲ್ಲ. ನಾನು ನಿನಗೆ ಶರಣಾಗತನಾಗುತ್ತೇನೆ, ಏಕೆಂದರೆ ನಾನು ಭೌತಿಕ ಶರೀರದ ಮತ್ತು ಇಂದ್ರಿಯಗಳ ಮೇಲೆ ಅಭಿಮಾನ ಇರುವವನು. ಭಗವಂತನಾದ ನೀನು ವಿಶ್ವ ಸೃಷ್ಟಿಗೆ ಕಾರಣನು, ಆದರೂ ಜಡತ್ವದ ಸೋಂಕಿಲ್ಲದವನಾಗಿರುವಿ. ಪ್ರಸ್ತುತ ರೂಪವು ಅಥವಾ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನಿಂದ ವಿಸ್ತಾರಗೊಂಡ ಯಾವುದೇ ದಿವ್ಯ ರೂಪವು ಎಲ್ಲ ಲೋಕಗಳಿಗೂ ಸಮಾನವಾಗಿ ಮಂಗಳಕರವಾಗಿದೆ. ನಿನ್ನ ಭಕ್ತರು ಯಾವುದರ ಮೇಲೆ ಧ್ಯಾನ ನಿರತರಾಗುವರೋ ಅಂತಹ ಶಾಶ್ವತ ಪುರುಷ ರೂಪವನ್ನು ನೀನು ಪ್ರಕಟಿಸಿರುವುದರಿಂದ ನಿನಗೆ ನನ್ನ ಗೌರವಪೂರ್ಣ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನರಕದ ದಾರಿಗೆ ಭಾಗಿಗಳಾದವರು ಐಹಿಕ ವಿಷಯಗಳ ಮೇಲೆಯೇ ಊಹಾಪೋಹ ಮಾಡುವುದರಿಂದ ನಿನ್ನ ವೈಯಕ್ತಿಕ ರೂಪವನ್ನು ಕಡೆಗಣಿಸುವರು. ಓ ನನ್ನ ಪ್ರಭುವೆ, ವೇದಧ್ವನಿಯ ವಾಯುವಿನ ಮೂಲಕ ಕರ್ಣರಂಧ್ರಗಳನ್ನು ಪ್ರವೇಶಿಸತಕ್ಕ ನಿನ್ನ ಪಾದಕಮಲಗಳ ಸುವಾಸನೆಯನ್ನು ಅಗ್ರಾಣಿಸುವವರು ನಿನ್ನ ಭಕ್ತಿ ಸೇವೆಯನ್ನು ಕೈಗೊಳ್ಳುವರು. ಅವರಿಗೆ ನೀನು ಅವರ ಹೃದಯ ಕಮಲದಿಂದ ಎಂದೂ ದೂರನಾಗುವುದಿಲ್ಲ. ಓ ನನ್ನ ಪ್ರಭುವೆ, ಲೋಕದ ಜನರು ಎಲ್ಲ ಭೌತಿಕ ವ್ಯಾಕುಲಗಳಲ್ಲಿ ತೊಡಗಿಕೊಂಡಿರುತ್ತಾರೆ. ಅವರು ಯಾವಾಗಲೂ ಭಯಗ್ರಸ್ತರು. ಅವರು ಯಾವಾಗಲೂ ತಮ್ಮ ಧನ, ಶರೀರ ಮತ್ತು ಸ್ನೇಹಿತರನ್ನು ರಕ್ಷಿಸಲು ಪ್ರಯತ್ನಿಸುವರು. ಅವರು ವ್ಯಸನಗಳಿಂದ, ನ್ಯಾಯಬಾಹಿರ ಇಚ್ಛೆಗಳಿಂದ ಮತ್ತು ಪರಿಕರಗಳಿಂದ ತುಂಬಿಕೊಂಡಿರುತ್ತಾರೆ. ಅವರು ತಮ್ಮ ಹೊಣೆಗಾರಿಕೆಗಳನ್ನು ಕೃಪಣತೆಯಿಂದ ನನ್ನದು ಎಂಬ ನಶ್ವರ ಕಲ್ಪನೆಗಳ ಮೇಲೆ ಆಧರಿಸಿರುತ್ತಾರೆ. ಎಲ್ಲಿಯವರೆಗೆ ಅವರು ನಿನ್ನ ಸುರಕ್ಷಿತ ಪಾದಕಮಲಗಳ ಆಶ್ರಯವನ್ನು ಪಡೆಯುವುದಿಲ್ಲವೋ ಅಲ್ಲಿಯವರೆಗೆ ಅವರು ಅಂತಹ ವ್ಯಾಕುಲಗಳಿಂದ ತುಂಬಿರುತ್ತಾರೆ. ಓ ನನ್ನ ಪ್ರಭುವೆ, ನಿನ್ನ ದಿವ್ಯ ಕಾರ್ಯಗಳ ವಿಷಯವಾಗಿ ಕೀರ್ತನ ಶ್ರವಣಗಳೆಂಬ ಸರ್ವಮಂಗಳಕರ ಆಚರಣೆಗಳನ್ನು ಮಾಡದಿರುವ ವ್ಯಕ್ತಿಗಳು ನಿಜವಾಗಿಯೂ ದುರದೃಷ್ಟಶಾಲಿಗಳು ಮತ್ತು ಸದ್ಬುದ್ಧಿಹೀನರೂ ಆಗಿರುತ್ತಾರೆ. ಅವರು ತೀರಾ ಕ್ಷಣಿಕವಾಗಿ ಇಂದ್ರಿಯ ಸುಖವನ್ನು ಅನುಭವಿಸುತ್ತಾ ಅಮಂಗಳಕರವಾದ ಕಾರ್ಯಗಳಲ್ಲಿ ತೊಡಗಿರುತ್ತಾರೆ. ಎಲೈ ಮಹಾ ಕಾರ್ಯಕರ್ತನಾದ ನನ್ನ ಪ್ರಭುವೆ, ಈ ಎಲ್ಲ ಬಡ ಜೀವಿಗಳು ಯಾವಾಗಲೂ ಹಸಿವು, ಬಾಯಾರಿಕೆ, ಅತಿಯಾದ ಶೀತ ಬಾಧೆ, ಕಫ, ಪಿತ್ತಗಳಿಂದಲೂ, ಕೆಮ್ಮನ್ನುಂಟು ಮಾಡುವ ಚಳಿಗಾಲ, ಕಡು ಬೇಸಿಗೆ, ಮಳೆ ಮತ್ತು ಇತರ ಅನೇಕ ಕ್ಷೋಭಕಾರಿ ವಿಷಯಗಳಿಂದಲೂ ಪೀಡಿತರಾಗಿರುತ್ತಾರೆ. ಅದಲ್ಲದೆ ಪ್ರಬಲವಾದ ಲೈಂಗಿಕ ಒತ್ತಡಗಳಿಂದಲೂ ನಿರಂತರವಾದ ಕೋಪದಿಂದಲೂ ಮಿತಿಮೀರಿರುತ್ತಾರೆ. ಅವರಿಗಾಗಿ ನಾನು ಕನಿಕರ ಪಡುತ್ತೇನೆ ಮತ್ತು ಬಹಳ ವಿಷಾದಿಸುತ್ತೇನೆ. ಓ ನನ್ನ ಪ್ರಭುವೆ, ಆತ್ಮನಿಗೆ ಭೌತಿಕ ವಿಪತ್ತುಗಳು ವಾಸ್ತವಾಸ್ತಿತ್ವದಲ್ಲಿ ಇರುವುದಿಲ್ಲ. ಆದರೂ ಬದ್ಧಾತ್ಮನು ದೇಹವನ್ನು ಇಂದ್ರಿಯ ಸುಖಕ್ಕಾಗಿ ಇರುವಂತಹದೆಂದು ಎಂದಿನ ತನಕ ಕಾಣುವನೋ
ಅಂದಿನ ತನಕ ಅವನು ನಿನ್ನ ಬಹಿರಂಗ ಶಕ್ತಿಯ ಪ್ರಭಾವದಿಂದ ಭೌತಿಕ ವಿಪತ್ತುಗಳ ತುಣುಕಿನಿಂದ ಪಾರಾಗಲಾರನು. ಅಂತಹ ಭಕ್ತರಲ್ಲದವರು ತಮ್ಮ ಇಂದ್ರಿಯಗಳನ್ನು ಬಹಳ ಕಷ್ಟಕರವೂ ವ್ಯಾಪಕವೂ ಆದ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವರು. ಅವರ ಬುದ್ಧಿಯು ಬಗೆ ಬಗೆಯ ಮಾನಸಿಕ ಊಹಾಪೋಹಗಳ ನಿದ್ದೆಯನ್ನು ಕೆಡಿಸುವುದರಿಂದ ಅವರು ರಾತ್ರಿಯಲ್ಲಿ ನಿದ್ರಾಭಂಗದಿಂದ ನರಳುವರು. ಅವರ ಎಲ್ಲ ಯೋಜನೆಗಳು ಅಪ್ರಾಕೃತ ಶಕ್ತಿಯಿಂದ ಭಂಗಗೊಳ್ಳುತ್ತವೆ. ಮಹರ್ಷಿಗಳು ಕೂಡ ನಿನ್ನ ದಿವ್ಯ ವಿಷಯಗಳಿಗೆ ವಿರುದ್ಧವಾಗಿ ವರ್ತಿಸಿದರೆ ಈ ಭೌತ ಜಗತ್ತಿನಲ್ಲಿ ಸುತ್ತುತ್ತಾ ಇರಬೇಕಾಗುವುದು. ಓ ನನ್ನ ಪ್ರಭುವೆ, ನಿನ್ನ ಭಕ್ತರು ನಿಜವಾದ ಶ್ರವಣ ವಿಧಾನದ ಮೂಲಕ, ಕಿವಿಗಳ ಮೂಲಕ ನಿನ್ನನ್ನು ಕಾಣಬಹುದು ಮತ್ತು ಇದರಿಂದ ಅವರ ಹೃದಯಗಳು ಪರಿಶುದ್ಧವಾಗುವವು. ಆಗ ನೀನು ಅಲ್ಲಿ ಆಸನ ಸ್ವೀಕಾರ ಮಾಡುವೆ. ನೀನು ನಿನ್ನ ಭಕ್ತರ ಮೇಲೆ ಅದೆಷ್ಟು ಕರುಣೆಯುಳ್ಳವನೆಂದರೆ ಅವರು ಸದಾ ಧ್ಯಾನ ಮಾಡುತ್ತಿರುವ ನಿಶ್ಚಿತ ಶಾಶ್ವತ ದಿವ್ಯ ಸ್ವರೂಪದಲ್ಲಿಯೇ ಅವರಿಗೆ ನೀನು ವ್ಯಕ್ತವಾಗುವೆ. ನನ್ನ ಪ್ರಭುವೆ, ಭೌತಿಕ ಕಾಮನೆಗಳಿಂದ ತುಂಬಿದವರಾಗಿ ಬಗೆ ಬಗೆಯ ಬಾಹ್ಯ ಸಲಕರಣೆಗಳಿಂದ ಬಹಳ ಸಂಭ್ರಮಪೂರ್ಣವಾಗಿ ನಿನ್ನನ್ನು ಪೂಜಿಸಲು ವ್ಯವಸ್ಥೆ ಮಾಡತಕ್ಕ ದೇವತೆಗಳ ಪೂಜೆಯಿಂದ ನೀನು ಅಷ್ಟೇನು ತುಂಬಾ ಸಂತುಷ್ಟನಾಗುವುದಿಲ್ಲ. ನಿನ್ನ ಅವ್ಯಾಜ ಕಾರುಣ್ಯವನ್ನು ಮಾತ್ರ ತೋರಿಸುವುದಕ್ಕಾಗಿ ನೀನು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಪರಮಾತ್ಮನಾಗಿ ನೆಲೆಸಿರುವೆ. ನೀನು ಎಂದೆಂದಿಗೂ ಎಲ್ಲರ ಹಿತೈಷಿಯಾಗಿರುವೆ. ಆದರೆ ನೀನು ಭಕ್ತರಲ್ಲದವರಿಗೆ ದೊರಕುವವನಲ್ಲ. ಆದರೆ ಜನರ ಪುಣ್ಯ ಕರ್ಮಗಳು ಕೂಡ, ಉದಾಹರಣೆಗೆ ನಿನ್ನನ್ನು ಆರಾಧಿಸುವ ದೃಷ್ಟಿಯಿಂದ ಮತ್ತು ಕರ್ಮಫಲಗಳನ್ನು ನಿನಗೆ ಸಮರ್ಪಿಸಿ ನಿನ್ನನ್ನು ತೃಪ್ತಿಪಡಿಸುವ ಉದ್ದೇಶದಿಂದ ನೆರವೇರಿಸಲಾದ ವೇದೋಕ್ತ ಯಜ್ಞಾದಿಗಳ ಆಚರಣೆ, ದಾನ, ಕಠಿಣ ತಪೋವ್ರತಗಳು, ದಿವ್ಯವಾದ ಸೇವೆ ಮುಂತಾದವು ಪ್ರಯೋಜನಕಾರಿಗಳಾಗಿವೆ. ಅಂತಹ ಧರ್ಮ ಕಾರ್ಯಗಳು ಎಂದೂ ವ್ಯರ್ಥವಾಗುವುದಿಲ್ಲ. ಸೊ ನಾವಿಲ್ವರೆಗೂ ಓದಿದ್ವಿ ಅನ್ಸುತ್ತೆ ಲಾಸ್ಟ್ ಟೈಮ್. ಓಕೆ, 14. ಶಶ್ವತ್ ಸ್ವರೂಪ ಮಹಸೈವ ನಿಪೀತ ಭೇದ ಮೋಹಾಯ ಬೋಧ ದಿಶನಾಯ ನಮಃ ಪರಸ್ಮೈ ವಿಶ್ವೋದ್ಭವ ಸ್ಥಿತಿ ಲಯೇಶು ನಿಮಿತ್ತ ಲೀಲಾ ರಾಸಾಯತೆ ನಮೈದಂ ಚಕ್ರಮೇಶ್ವರಾಯ. ತನ್ನ ಅಂತರಂಗ ಶಕ್ತಿಯಿಂದ ಶಾಶ್ವತವಾಗಿ ವಿಶಿಷ್ಟನಾಗಿರುವ ಪರಮ ದಿವ್ಯ ರೂಪನಿಗೆ ನಮಸ್ಕರಿಸುತ್ತೇನೆ. ಕುರುಹಿಲ್ಲದ ಅವನ ನಿರಾಕಾರ ಲಕ್ಷಣವನ್ನು ಆತ್ಮ ಸಾಕ್ಷಾತ್ಕಾರ ಬುದ್ಧಿಯು ಸಾಕ್ಷಾತ್ಕರಿಸುವುದು. ತನ್ನ ಲೀಲೆಗಳಿಂದ ವಿಶ್ವದ ಅಭಿವ್ಯಕ್ತಿಯ ಸೃಷ್ಟಿ ಸ್ಥಿತಿ ಲಯಗಳನ್ನು ಸಂತೋಷದಿಂದ ನೆರವೇರಿಸತಕ್ಕ ಆತನಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ರಾಸ ಎಂಬ ಶಬ್ದ ಇಲ್ಲಿ ಮುಖ್ಯವಾಗಿದೆ. ಸುಶೀಲ ಪ್ರಭುಪಾದಲ್ಲಿ ರಾಸ ಅಂತ ಬರೋದು ಕೃಷ್ಣನ ಇದರಲ್ಲಿ ಭಗವಂತನು ರಾಸಲೀಲೆ. ಅದೇ ರೀತಿ ಗರ್ಭೋದಕ ಶಾಹಿ ವಿಷ ಅದು ಅಂತರಂಗ ಶಕ್ತಿಯ ಜೊತೆಗೆ ಆಗೋದದು. ಆದರೆ ಅದೇ ರೀತಿಯಲ್ಲಿ ಗರ್ಭೋದಕ ಶಾಹಿ ವಿಷ್ಣು ಅವನ ಬಹಿರಂಗ ಶಕ್ತಿ ಜೊತೆಗೆ ಭೌತಿಕ ಸೃಷ್ಟಿ ಆಗುತ್ತೆ. ಅದನ್ನು ಕೂಡ ರಾಸ ಅಂತ ಹೇಳ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ದೇವೋತ್ತಮ ಪರಮ ಪುರುಷ ಗರ್ಭೋದಕ ಶಾಹಿ ವಿಷ್ಣು ಯಾವುದರ ಮೂಲಕ ಸಮಸ್ತ ಭೌತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವನೋ ಅಂತಹ ತನ್ನ ಬಹಿರಂಗ ಶಕ್ತಿಯೊಂದಿಗೆ ರಾಸಲೀಲೆಯಲ್ಲಿ ನಿರತನಾಗಿರುತ್ತಾನೆ. ಓಕೆ. ಯಸ್ಯಾವತಾರ ಗುಣಕರ್ಮ ವಿಡಂಬನಾನಿ ನಾಮಾನಿ ಯೇಸು ವಿಗಮೇ ವಿವಶ ಗೃಣಂತಿ ತೇನೈಕ ಜನ್ಮ ಶಮಲಂ ಸಹಸೈವ ಹಿತ್ವಾ ಸಂಯಾಂತಿ ಅಪಾವೃತಾಮೃತಂ ತಮಜಂ ಪ್ರಪದ್ಯೆ. ಯಾರ ಅವತಾರಗಳು, ಗುಣಗಳು ಮತ್ತು ಕಾರ್ಯಗಳು ಲೌಕಿಕ ವ್ಯವಹಾರಗಳ ಗೂಢ ಅನುಕರಣಗಳು ಅವನ ಪಾದಕಮಲಗಳ ಆಶ್ರಯವನ್ನು ಪಡೆಯುವೆನು. ಪ್ರಾಣೋತ್ಕ್ರಮಣ ಕಾಲದಲ್ಲಿ ತಿಳಿಯದೇ ಆದರೂ ಅವನ ದಿವ್ಯ ನಾಮಗಳನ್ನು ಉಚ್ಚರಿಸುವನು ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನು ನಿಶ್ಚಯವಾಗಿಯೂ ತಳೆದುಕೊಳ್ಳುವನು ಮತ್ತು ತಪ್ಪದೇ ಭಗವತ್ ಪ್ರಾಪ್ತಿ ಮಾಡಿಕೊಳ್ಳುವನು. ಸೊ ವಿಡಂಬನಾನಿ, ವಿಡಂಬನ ಅಂದ್ರೆ ಅದ್ಭುತ, ಆಶ್ಚರ್ಯಕರ. ಒಂದು ರೀತಿ ನಮಗೆ
ಮೋಹಿಸುವುದು ಒಂದು ರೀತಿ ಕನ್ಫ್ಯೂಸಿಂಗ್. ಸೊ ಹೇಳ್ತಾರೆ ಭಗವಂತನ ಚಟುವಟಿಕೆಗಳು ಹಾಗೆ, ಭಗವಂತನ ಕಾರ್ಯಗಳು ಹಾಗೆ. ಸೊ ಇಲ್ಲಿ ಭಗವಂತನ ಕಾರ್ಯಗಳು ಶಿಲ ಪ್ರಭುಪಾದ ಭಾವಾರ್ಥದಲ್ಲಿ ಒಂದು ನಟ, ಕುಂತಿದೇವಿಯರು ಹೇಳಿದಾಗೆ ನಟೋ ನಾಟ್ಯದರೋ ಯತ. ಹಾಗೆ ಭಗವಂತನ ಚಟುವಟಿಕೆಗಳು ಭೌತಿಕವಾಗಿ ಅವನ ಏನು ಹೇಳೋದು ಒಂದು ರೀತಿಯಲ್ಲಿ, ಸೊ ಅವನ ಮೂಲ ಚಟುವಟಿಕೆಗಳು ಭಗವಂತನ ವ್ಯಕ್ತಪಡಿಸ್ತಾನೆ ಈ ಭೌತಿಕ ಜಗತ್ತಿನಲ್ಲಿ. ಆದರೂ ಭಗವಂತನು ಬೇರೆ ಬೇರೆ ಪಾತ್ರಗಳನ್ನು ವಹಿಸ್ತಾನೆ. ಬೇರೆ ಬೇರೆ ಪಾತ್ರಗಳು ಭಗವಂತನು ವಹಿಸಿ ಒಂದು ನಟನು ಒಂದು ಡ್ರಾಮಾ ನಟನೆ ಮಾಡೋದು. ಸೊ ಆ ರೀತಿ ಭಗವಂತನ ಅವತಾರವು, ಭಗವಂತನ ಚಟುವಟಿಕೆಗಳು ಅಂತ ಹೇಳ್ತಾರೆ. ಭಗವಂತನು ಯಾವುದು ಮಾಡೋದು ಅವನಿಗೆ ಕರ್ಮದ ಬಂಧನ ಇಲ್ಲ, ಅವನಿಗೆ ಕರ್ಮದ ಫಲದ ಆಸಕ್ತಿ ಇಲ್ಲ. ಆದರೂ ಕೂಡ ಅವನು ಈ ಚಟುವಟಿಕೆಗಳನ್ನು ಮಾಡ್ತಾನೆ. ನಟೋ ನಾಟ್ಯದರೋ ಯತ. ಸೊ ಅವನು ಈಗ ಈ ರೀತಿ ಚಟುವಟಿಕೆಗಳು ಅವನು ಮಾಡಬೇಕು ಅಂತಿಲ್ಲ, ಆದರೂ ಅವನು ಮಾಡಿರೋದ್ರಿಂದ ನಮಗೆ ಒಂದು ವಿಷಯಗಳು ಸಿಗುತ್ತೆ. ಭೌತಿಕವಾಗಿ ಭಗವಂತನ ಬಗ್ಗೆ ಸ್ಮರಿಸೋದಕ್ಕೆ ಒಂದು ಚಟುವಟಿಕೆಗಳು ಸಿಗುತ್ತೆ. ಸೊ ಹಾಗೆ ಇಲ್ಲಿ ಹೇಳೋದು ಭಗವಂತನ ಚಟುವಟಿಕೆಗಳು ಭಗವಂತನಷ್ಟೇ ಶಕ್ತಿಶಾಲಿ ಆದ. ಹಾಗಾಗಿ ಅದರ ಸ್ಮರಣೆಯಿಂದ ನಾವು ಭಗವಂತನನ್ನು ಪಡಿಬಹುದು, ಭಗವಂತನ ಧಾಮಕ್ಕೆ ನಾವು ಸೇರಬಹುದು. ಶಿಲ ಪ್ರಭುಪಾದರು ಹೇಳ್ತಾರೆ ಭಗವಂತನು ಈಗ ಗೋವರ್ಧನ ಬೆಟ್ಟವನ್ನು ಎತ್ತೋದು ಅಗತ್ಯ ಇಲ್ಲ. ಕೇವಲ ಇಚ್ಛಾಶಕ್ತಿಯಿಂದ ಅವನು ಲಕ್ಷಾಂತರ ಗೋವರ್ಧನ ಬೆಟ್ಟಗಳನ್ನು ಎತ್ತಬಲ್ಲ. ಅದನ್ನು ಅವನು ತನ್ನ ಕೈಯಿಂದ ಎತ್ತಬೇಕಾಗಿಲ್ಲ, ಆದರೆ ಅವನು ಆ ಎತ್ತುವಿಕೆಯಿಂದ ಸಾಮಾನ್ಯ ಜೀವಿಯನ್ನು ಅನುಕರಣೆ ಮಾಡುತ್ತಾನೆ ಮತ್ತು ಆಗಲೇ ತನ್ನ ಅಲೌಕಿಕ ಶಕ್ತಿ ಪ್ರದರ್ಶನವನ್ನು ಮಾಡುತ್ತಾನೆ. ಅವನ ನಾಮವನ್ನು ಗೋವರ್ಧನ ಬೆಟ್ಟವನ್ನೆತ್ತಿದವನು ಅಥವಾ ಗೋವರ್ಧನ ಗಿರಿಧಾರಿ ಎಂದು ಕೀರ್ತಿಸಲಾಗುತ್ತಿದೆ. ಆದುದರಿಂದ ತನ್ನ ಅವತಾರಗಳಲ್ಲಿ ಅವನ ಕಾರ್ಯಗಳು ಮತ್ತು ಅವನ ಭಕ್ತ ಪಕ್ಷಪಾತ ಇವೆಲ್ಲವೂ ಒಬ್ಬ ನಾಟಕ ಪಾತ್ರ ಪಟುವಿನ ರಂಗನಟನೆಯಂತೆ ಇರುತ್ತವೆ. ಅವನ ನಟನೆಗಳು ಆ ನೆಲೆಯಲ್ಲಿ ಕೂಡ ಸರ್ವಶಕ್ತವಾದವು. ದೇವೋತ್ತಮ ಪರಮಪುರುಷನ ಅಂತಹ ಅವತಾರಗಳ ಕಾರ್ಯಗಳ ಸ್ಮರಣೆಯು ಭಗವಂತನಷ್ಟೇ ಶಕ್ತಿಶಾಲಿಯಾಗಿರುತ್ತದೆ. ಮತ್ತೆ ಇಲ್ಲಿ ಭಗವಂತ ನಾಮದಿಂದ ನಾವು ಭಗವದ್ಧಾಮಕ್ಕೆ ಹೋಗ್ಬೋದು ಅಂತ, ಎಲ್ಲ ಪಾಪಗಳನ್ನು ತೊಳೆದು ಅಂತ ಹೇಳೋದ್ರಿಂದ ಇಲ್ಲಿ ಅಜಾಮಿಳನು ತನ್ನ ಮಗನಾದ ನಾರಾಯಣನ ಹೆಸರನ್ನು ಹೇಳಿ ಕರೆದುದರಿಂದ ಭಗವಂತನ ಪವಿತ್ರ ನಾಮವನ್ನು ಸ್ಮರಿಸಿದನು. ಅದು ಅವನಿಗೆ ಜೀವನದಲ್ಲಿ ಅತ್ಯುನ್ನತ ಸಿದ್ಧಿಯನ್ನು ಪಡೆಯಲು ಸಂಪೂರ್ಣ ಅವಕಾಶವನ್ನು ಕೊಟ್ಟಿತು. ನೀನು ಗ್ರಹವ್ಯೂಹಗಳೆಂಬ ವೃಕ್ಷದ ಪ್ರಧಾನ ಮೂಲನಾಗಿರುವೆ. ಈ ವೃಕ್ಷವು ಮೊತ್ತ ಮೊದಲು ಭೌತ ಪ್ರಕೃತಿಯನ್ನು ಭೇದಿಸಿಕೊಂಡು ಸೃಷ್ಟಿಗಾಗಿ ನಾನು, ಪಾಲನೆಗಾಗಿ ಸರ್ವಶಕ್ತನಾದ ನೀನು ಮತ್ತು ಲಯಕ್ಕಾಗಿ ಶಿವ ಎಂಬ 3 ಕಾಂಡಗಳಾಗಿ ಬೆಳೆದಿರುತ್ತದೆ ಮತ್ತು ನಾವು ಮೂವರು ಎಷ್ಟೋ ಕೊಂಬೆಗಳಾಗಿ ಬೆಳೆದಿರುತ್ತೇವೆ. ಆದುದರಿಂದ ನಾನು ವಿಶ್ವ ಸೃಷ್ಟಿಯ ವೃಕ್ಷನಾಗಿರುವ ನಿನಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಇಲ್ಲಿ ಹೀಗೆ ಭಗವಂತನನ್ನು ಅವನೊಂದು ವೃಕ್ಷ ಮತ್ತೆ ಆ ವೃಕ್ಷದ ಮೂಲ ಅಂತ ಕೂಡ ಹೇಳ್ತಾರೆ. ಸೊ ಬ್ರಹ್ಮದೇವರು ಇಲ್ಲಿ ಹೇಳ್ತಾ ಇರೋದು ತಾನು ಕೂಡ ಭಗವಂತನ ಒಂದು ಅಭಿವ್ಯಕ್ತಿ, ರಜೋಗುಣದ ಅಧಿಕಾರವನ್ನು ಪಡೆದಿರೋದು, ಸೃಷ್ಟಿಯ ಜವಾಬ್ದಾರಿಯನ್ನು ಪಡೆದಿರೋದು. ಅದೇ ರೀತಿಯಲ್ಲಿ ಶಿವನು ಕೂಡ ತಮೋಗುಣದ ಅಧಿಕಾರ ಪ್ಲಸ್ ಹಾಗೆಯೇ ಅವರು ಭಗವಂತನ ಕೊನೆಯ ಪ್ರಕೃತಿಯ ಲಯ ಮಾಡೋದನ್ನು ಪಡೆದಿದ್ದಾರೆ. ಸೊ ಆದರೂ ಕೂಡ ಇದಕ್ಕೆ ಮೂಲ ಭಗವಂತನೇ, ಮೂಲ ವಿಷ್ಣು ಕೃಷ್ಣನೇ. ಸೊ ಇಲ್ಲಿ ಸ್ಪಷ್ಟವಾಗಿ ಬ್ರಹ್ಮದೇವರು ತಿಳಿಸ್ಕೊಡ್ತಾರೆ. ಜನರು ಸಾಮಾನ್ಯವಾಗಿ ಮೂರ್ಖ ಕರ್ಮಗಳಲ್ಲಿ ನಿರತರಾಗಿರುತ್ತಾರೆ. ಅವರ ಮಾರ್ಗದರ್ಶನಕ್ಕಾಗಿ ನೀನು ನೇರವಾಗಿ ಸಾರಿರುವ ನಿಜವಾದ ಕಲ್ಯಾಣಕಾರ ಕಾರ್ಯಗಳಲ್ಲಿ ಅವರು ನಿರತರಾಗುವುದಿಲ್ಲ. ಮೂರ್ಖ ಕಾರ್ಯದಲ್ಲಿ ಅವರ ಪ್ರವೃತ್ತಿಯು ಪ್ರಬಲವಾಗಿರುವವರೆಗೆ ಅಸ್ತಿತ್ವಕ್ಕಾಗಿ ನಡೆಸುವ ಅವರ ಹೋರಾಟದ ಎಲ್ಲ ಯೋಜನೆಗಳು ದ್ರವಾಗುವವು. ಆದುದರಿಂದ ಶಾಶ್ವತ ಕಾಲ ಸ್ವರೂಪವಾಗಿ ವರ್ತಿಸುವ ಆ ಭಗವಂತನಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಸೊ ಭಗವಂತನು ಕಾಲದ ರೂಪದಲ್ಲಿ ನಮ್ಮ ಎಲ್ಲ ಭೌತಿಕ ಚಟುವಟಿಕೆಗಳನ್ನು ಮುಗಿಸ್ಬಿಡ್ತಾನೆ. ಸೊ ಅವರಿಗೆ ಆ ಭಗವಂತನ ಕಾಲದ ರೂಪದಕ್ಕೆ ಅವರು ಬಂಧನೆಗಳನ್ನು ಅರ್ಪಿಸ್ತಾರೆ. ಕಾಲೋ ಅಸ್ಮಿ, ಅದು ಭಗವಂತ ಇನ್ನೊಂದು ರೂಪವೇ.
ಸೇವಾಗವರೆಗೂ ನಾವು ಭಗವಂತನನ್ನು ಗುರುತಿಸೋದಿಲ್ಲ. ನಾವು ನಮ್ಮ ಸ್ವಾರ್ಥ, ನಮ್ಮ ವೈಯಕ್ತಿಕ ಇಂದ್ರಿಯ ಸುಖದಲ್ಲಿ ತೊಡಗಿರ್ತೇವೆ. ಅಷ್ಟರವರೆಗೂ ನಮ್ಮ ಎಲ್ಲ ಚಟುವಟಿಕೆಗಳು ಕೂಡ ಸೋಲನ್ನೇ ಸೊ ಭಗವಂತನು ಕಾಲ ಸ್ವರೂಪದಲ್ಲಿ ಬಂದು ಆಗ ನಮಗೆ ಮತ್ತೆ ಅವನು ತೋರಿಸ್ತಾನೆ. ಭಗವಂತನು ತನ್ನ ಅಸ್ತಿತ್ವವನ್ನು ಆ ರೀತಿಯಲ್ಲಿ ತೋರಿಸ್ತಾನೆ. ಈ ಭಾವಾರ್ಥ ಯಾರಾದ್ರೂ ಓದಿ ಇದು ಓದೋಣ. ಆಯ್ತು. ಹರೇ ಕೃಷ್ಣ ಪ್ರಭುಜಿ ಓದಿ ಮತ್ತೆ. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥದ ಶೀಲ ಪ್ರಭುಪಾದ್ ಕಿ ಜೈ. ಜನರು ಸಾಮಾನ್ಯವಾಗಿ ಬುದ್ಧಿಹೀನ ಕಾರ್ಯದಲ್ಲಿ ನಿರತರಾಗಿರುತ್ತಾರೆ. ನಿಜವಾದ ಕಲ್ಯಾಣಕಾರಕ ಕಾರ್ಯವೆಂದರೆ ಭಗವಂತನ ಭಕ್ತಿಪೂರ್ಣವಾದ ಸೇವೆಯಾಗಿದೆ. ಇದನ್ನು ಪಾರಿಭಾಷಿಕವಾಗಿ ಆಚಾರ್ಯ ವಿಧಿಗಳು ಎನ್ನುವರು. ಇಂತಹ ಕಲ್ಯಾಣಕರವಾದ ಕಾರ್ಯದಲ್ಲಿ ಆಚಾರ್ಯ ವಿಧಿಗಳು, ಅರ್ಚನಾ ವಿಧಿಗಳು, ಸಾರಿ ಪ್ರಭುಜಿ, ಹರೇ ಕೃಷ್ಣ. ಇಂತಹ ಕಲ್ಯಾಣಕರವಾದ ಕಾರ್ಯದಲ್ಲಿ ಜನಸಾಮಾನ್ಯರನ್ನು ವ್ಯವಸ್ಥಿತವಾಗಿ ವಿಮನಸ್ಕರಾಗಿರುತ್ತಾರೆ. ಹರೇ ಕೃಷ್ಣ. ಕೇಳ್ತಾ ಇಲ್ಲ ಪ್ರಭುಜಿ, ಕೇಳ್ತಾ ಇಲ್ಲ. ಹರೇ ಕೃಷ್ಣ. ನೇತ್ರಮೋಹನ್ ಮಾತಾಜಿ ಸಿಗ್ನಲ್ ಹೋಯ್ತಾ ಅಂತೇಳಿ ವಿಮನಸ್ಕರಾಗಿದ್ದಾರೆ. ಅರ್ಚನಾ ವಿಧಿಗಳನ್ನು ನಾರದ ಪಂಚರಾತ್ರದಲ್ಲಿ ಭಗವಂತನು ನೇರವಾಗಿ ಉಪದೇಶ ಮಾಡಿದ್ದಾನೆ. ವಿಶ್ವ ಅಭಿವ್ಯಕ್ತಿ ಎಂಬ ವೃಕ್ಷದ ಮೂಲವಾಗಿರುವ ಭಗವಾನ್ ವಿಷ್ಣುವನ್ನು ತಲುಪುವುದೇ ಜೀವನದ ಅತ್ಯುನ್ನತ ಪರಿಪೂರ್ಣ ಲಕ್ಷ್ಯವೆಂದು ತಿಳಿದಿರುವ ಮತಿವಂತರಾದ ಮಾನವರು ಇವನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಾರೆ. ಅದಲ್ಲದೆ ಭಾಗವತದಲ್ಲಿಯೂ ಭಗವದ್ಗೀತೆಯಲ್ಲಿಯೂ ಅಂತಹ ನಿಯಮಕ ಕಾರ್ಯಕಲಾಪಗಳನ್ನು ವಿವರವಾಗಿ ಹೇಳಲಾಗಿದೆ. ಮೂಢ ಜನರು ತಮ್ಮ ಆತ್ಮಹಿತವು ವಿಷ್ಣು ಸಾಕ್ಷಾತ್ಕಾರದಲ್ಲಿ ಇದೆ ಎಂಬುದನ್ನು ಅರಿಯರು. ಭಾಗವತವು 7ನೇ ಸ್ಕಂದ 5ನೇ ಅಧ್ಯಾಯದ 30-32 ಹೀಗೆ ಎನ್ನುತ್ತದೆ. ಮತಿರ್ನ ಕೃಷ್ಣೇ ಪರತ ಸತೋ ವಾ ಮಿತೋ ಅಭಿಪದ್ಯೇತ ಗೃಹವ್ರತಾನಂ ಅದಂತ ಗೋಬಿರ್ ವಿಶತಂ ತಮಿಶ್ರಂ ಪುನಃ ಪುನರ್ಸರ್ವಿತ ಶರ್ವಣಂ ನಾತೆ ವಿದು ಸ್ವಾರ್ಥಗತಿಂ ಹಿ ವಿಷ್ಣುಂ ದುರಾಸಯ ಯೇ ಬಹಿರತಾನ್ ಮಾನಿನ ಅಂದ ಯಥಾಂ ದೈರೂಪಾನಿಯಮಾನಃ ತೇ ಅಪಿ ಶಾತ್ಸಂತ್ರ್ಯ ಮುರುದಾಂ ನಿಬದ್ಧ ನೈಷಮ್ಮತಿಸ್ತಾವ ದುರಾಕ್ರಮಾಂಗ್ರಿಂ ಪ್ರಶ್ಯತ್ಯಾನಾರ್ಥಪಗಾವೋ ಯದಾರ್ಥ ಮಹೀಯಾಂ ಯಸಂಪಾದೋ ರಜೋ ಅಭಿಷೇಕಂ ನಿಷ್ಕಿಂಚನಾನಂ ನಾವೃಣಿತ ಯಾವತ್. ಮಿಥ್ಯ ರೂಪದ ಭೌತಿಕ ಸುಖದಲ್ಲಿ ಸಂಪೂರ್ಣವಾಗಿ ಕೊಳೆತು ಹೋಗಲು ನಿಶ್ಚಯಿಸಿರುವ ಜನರು ಗುರುಪದೇಶಗಳಿಂದಾಗಲಿ ಆತ್ಮ ಸಾಕ್ಷಾತ್ಕಾರಗಳಿಂದಾಗಲಿ ಸಭೆಗಳಲ್ಲಿ ಚರ್ಚೆಗಳಿಂದಲಾಗಲಿ ಕೃಷ್ಣನಲ್ಲಿ ಮನಸ್ಸಿಟ್ಟವರು ಆಗಲಾರರು. ಲಗಾಮಿಲ್ಲದ ಇಂದ್ರಿಯಗಳು ಅವರನ್ನು ಅಜ್ಞಾನದ ಅಂಧಕಾರದ ವಲಯಕ್ಕೆ ಎಳೆಯುತ್ತವೆ ಮತ್ತು ಹೀಗೆ ಅವರು ಉಚ್ಚಾಪಟ್ಟೆ ಜಗ್ಗಿದುದನ್ನೇ ಜಗಿಯುವುದರಲ್ಲಿ ನಿರತರಾಗುವರು. ತಮ್ಮ ಉಚ್ಚಾಟಿಕೆಯ ಚಟುವಟಿಕೆಗಳಿಂದಾಗಿ ವಿಶ್ವದ ಅಭಿವ್ಯಕ್ತಿಯ ಪ್ರಭುವಾಗಿರುವ ವಿಷ್ಣುವನ್ನು ಪಡೆಯುವುದೇ ಮಾನವ ಜೀವನದ ಪರಮೋದ್ದೇಶವೆಂಬುದನ್ನು ಜನರು ಅರಿಯರು ಮತ್ತು ಅದೇ ಕಾರಣದಿಂದ ಬದುಕಿಗಾಗಿ ನಡೆಸುವ ಅವರ ಹೋರಾಟವು ಭಗವಂತನ ಈ ಬಹಿರಂಗ ಶಕ್ತಿಯ ಕೈ ಕೆಳಗಿರುವ ಭೌತಿಕ ನಾಗರಿಕತೆಯ ತಪ್ಪಾದ ದಿಕ್ಕಿನಲ್ಲಿ ಇದೆ. ಒಬ್ಬ ಕುರುಡನನ್ನು ಇನ್ನೊಬ್ಬ ಕುರುಡನು ಅನುಸರಿಸಿ ಇಬ್ಬರೂ ಕಂದಕಕ್ಕೆ ಬೀಳುವಂತೆ ಅವರು ಅದೇ ತೆರೆದ ಹುಚ್ಚಾಟಿಕೆಯ ಮನುಷ್ಯರ ಮಾರ್ಗದರ್ಶನವನ್ನು ಪಡೆಯುತ್ತಾರೆ. ಅಂತಹ ತಿಳಿಗೇಡಿಗಳಾದ ಮನುಷ್ಯರು ಭೌತಿಕ ವ್ಯಾಮೋಹದಿಂದ ಸಂಪೂರ್ಣ ಬಿಡುಗಡೆಯಾದ ಮಹಾತ್ಮರ ಮಾರ್ಗದರ್ಶನವನ್ನು ಪಡೆಯುವ ಸಮೃದ್ಧಿ ಪಡೆಯಬೇಕು. ಅಲ್ಲಿ ಅವರಿಗೆ ತಮ್ಮ ತಿಳಿಗೇಡಿ ವರ್ತನೆಗಳನ್ನು ನಿಜವಾಗಿಯೂ ನಿಷ್ಕ್ರಿಯಗೊಳಿಸುವ ಪರಮಶಕ್ತ ಭಗವಂತನ ವರ್ತನೆಗಳ ಕಡೆಗೆ ಆಕರ್ಷಿತರಾಗರು. ಭಗವದ್ಗೀತೆಯಲ್ಲಿ ಭಗವಂತನು ಪ್ರತಿಯೊಬ್ಬನನ್ನು ಕೇಳಿಕೊಳ್ಳುವುದೇನೆಂದರೆ
ಇತರ ಎಲ್ಲಾ ವೃತ್ತಿಪರ ಕರ್ತವ್ಯಗಳನ್ನು ತ್ಯಜಿಸಬೇಕು ಮತ್ತು ಸಂಪೂರ್ಣವಾಗಿ ಅರ್ಚನಾ ಕಾರ್ಯಗಳಲ್ಲಿ ಅಥವಾ ಭಗವಂತನನ್ನು ಮೆಚ್ಚಿಸುವುದರಲ್ಲಿ ತೊಡಗಬೇಕು ಎಂಬುದಾಗಿ. ಆದರೆ ಹೆಚ್ಚಿನ ಮಟ್ಟಿಗೆ ಯಾವನೊಬ್ಬನು ಅಂತಹ ಅರ್ಚನಾ ಕಾರ್ಯಕ್ಕೆ ಆಕರ್ಷಿತನಾಗುವುದಿಲ್ಲ. ಹೆಚ್ಚು ಕಡಿಮೆ ಪ್ರತಿಯೊಬ್ಬನು ಪರಮ ಪ್ರಭುವಿನ ವಿರುದ್ಧವಾದ ಬಂಡಾಯ ಚಟುವಟಿಕೆಗಳಿಂದ ಆಕರ್ಷಿತನಾಗುತ್ತಾನೆ. ಜ್ಞಾನ ಮತ್ತು ಯೋಗ ಪದ್ಧತಿಗಳು ಕೂಡ ಪರೋಕ್ಷವಾಗಿ ಭಗವಂತನ ವಿರುದ್ಧವಾಗಿರುವ ಬಂಡಾಯದ ಕೃತ್ಯಗಳೇ ಆಗಿವೆ. ಭಗವಂತನ ಅರ್ಚನೆಯನ್ನು ಉಳಿದಿರುವ ಪವಿತ್ರ ಕಾರ್ಯ ಬೇರೆ ಇಲ್ಲ. ಪರಮೋದ್ದೇಶವು ವಿಷ್ಣುವಾಗಿದ್ದು ಬೇರೆ ಯಾವುದೂ ಅಲ್ಲವಾದರೆ ಜ್ಞಾನ ಮತ್ತು ಯೋಗ ಎಂಬವು ಕೆಲವೊಮ್ಮೆ ಅರ್ಚನೆಯ ನೆಲೆಯಲ್ಲಿ ಸ್ವೀಕೃತವಾಗುತ್ತದೆ. ಒಟ್ಟಿನಲ್ಲಿ ಭಗವತ್ ಭಕ್ತರು ಮಾತ್ರವೇ ಮೋಕ್ಷಕ್ಕೆ ಅರ್ಹರಾದ ವಾಸ್ತವವಾಗಿ ಮಾನವ ಜೀವಿಗಳು. ಇತರರು ಯಾವ ಪ್ರಯೋಜನವೂ ಇಲ್ಲದೆ ವ್ಯರ್ಥವಾಗಿ ಬದುಕಿಗೆ ಹೋರಾಡುವವರು. ಹರೇ ಕೃಷ್ಣ. ಮತ್ತೆ ಪ್ರಭುಜಿ ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇದು ಪ್ರಹ್ಲಾದ್ ಮಹಾರಾಜರು ಹೇಳೋ ಮಾತು. ಸೊ ಎಲ್ಲ ಆಚಾರ್ಯರು ಎಲ್ಲರೂ ಹೇಳೋದು ಒಂದೇ. ಸೊ ಇಲ್ಲಿ ಬ್ರಹ್ಮದೇವರು ಕೂಡ ಅದೇ ರೀತಿಯಲ್ಲಿ ಇಲ್ಲಿವರೆಗೂ ಕೃಷ್ಣ ಪ್ರಜ್ಞೆ ಚಟುವಟಿಕೆಗಳಿಲ್ಲ, ಅದೆಲ್ಲವೂ ಕೂಡ ವ್ಯರ್ಥ ಚಟುವಟಿಕೆಗಳೇ. ಇನ್ನೊಂದಿಲ್ಲಿ ಹೇಳ್ತಾ ಇರೋದು, ಜ್ಞಾನ ಮತ್ತು ಯೋಗ ಪದ್ಧತಿಗಳು ಕೂಡ ಪರೋಕ್ಷವಾಗಿ ಭಗವಂತನ ವಿರುದ್ಧವಾಗಿರುವ ಬಂಡಾಯದ ಕೃತ್ಯಗಳೇ ಆಗಿವೆ. ಭಗವಂತನ ಉಳಿದು ಬೇರೆ ಯಾವ ಪವಿತ್ರ ಕಾರ್ಯ ಬೇರೆ ಯಾವುದೂ ಇಲ್ಲ. ಪರಮೋದ್ದೇಶವು ವಿಷ್ಣುವಾಗಿದ್ದು ಬೇರೆ ಯಾವುದೂ ಅಲ್ಲವಾದರೆ ಜ್ಞಾನ ಮತ್ತು ಯೋಗ ಎಂಬುವು ಕೆಲವೊಮ್ಮೆ ಅರ್ಚನೆಯಲ್ಲಿ ಸ್ವೀಕೃತವಾಗುತ್ತವೆ. ಓಕೆ. ಓ ಪ್ರಭುವೆ, ನೀನು ದಣಿಯನ್ವನ್ನರಿಯದ ಕಾಲನಾಗಿರುವೆ ಮತ್ತು ಎಲ್ಲ ಯಜ್ಞಗಳ ಭೋಕ್ತಾರನು. ಅಂತಹ ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನಾನು 2 ಪರಾರ್ಧ ಕಾಲಾವಧಿಯವರೆಗೆ ಇರತಕ್ಕ ಧಾಮದಲ್ಲಿರುವನಾದರೂ ವಿಶ್ವದ ಲೋಕಗಳನ್ನೆಲ್ಲ ನಡೆಸುವವನು ನಾನಾಗಿದ್ದರೂ ಮತ್ತು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಅನೇಕಾನೇಕ ವರ್ಷಗಳ ತಪಸ್ಸನ್ನು ಮಾಡಿರುವನಾದರೂ ನಿನಗೆ ಗೌರವಗಳನ್ನು ಸಲ್ಲಿಸುತ್ತೇನೆ. ಸೊ ನಾವು ಬ್ರಹ್ಮನ ಹೆಜ್ಜೆಗಳನ್ನು ನಾವು ಪಾಲಿಸಬೇಕು. ಸೊ ಬ್ರಹ್ಮನು ತುಂಬಾ ದೊಡ್ಡ ವ್ಯಕ್ತಿ, ತುಂಬಾ ಉನ್ನತ ವ್ಯಕ್ತಿ. ಅವರು ಎಲ್ಲರಿಗಿಂತ ಉನ್ನತ ಸ್ಥಾನದಲ್ಲಿದ್ದಾರೆ. ಅಷ್ಟು ವರ್ಷಗಳು ತಪಸ್ಸೆ ಆಚರಿಸಿದ್ದಾರೆ. ಎಲ್ಲ ಭೌತಿಕ ಜಗತ್ತಿನ ಒಂದು ರೀತಿ ಸೃಷ್ಟಿಕರ್ತ ಎಲ್ಲ ಇದ್ರು ಕೂಡ ಅವರು ಭಗವಂತನಿಗೆ ಗೌರವಗಳನ್ನ ಸಲ್ಲಿಸುತ್ತಾರೆ. ಹಾಗೆ ನಾವು ಕೂಡ ಅವರ ಪಾದ ಹೆಜ್ಜೆಗಳಲ್ಲಿ ನಾವು ಕೂಡ ನಮಸ್ಕರಿಸಬೇಕು. ಮತ್ತೆ ಅವರು ಹೇಳ್ತಾರೆ, ಈಗ ಓ ನನ್ನ ಪ್ರಭುವೆ, ನಿನ್ನದೇ ಆದ ಇಚ್ಛೆಯಿಂದ ನೀನು ನಾನಾ ಜೀವಿ ಜಾತಿಗಳಲ್ಲಿಯೂ ಮಾನವರಿಗಿಂತ ಕೆಳಗಿನ ಪ್ರಾಣಿಗಳಲ್ಲಿಯೂ ಹಾಗೆ ದೇವತೆಗಳಲ್ಲಿಯೂ ನಿನ್ನ ದಿವ್ಯ ಲೀಲೆಗಳನ್ನು ಆಚರಿಸುವುದಕ್ಕಾಗಿ ಕಾಣಿಸಿಕೊಳ್ಳುವೆ. ಭೌತಿಕ ಕಲ್ಮಶದಿಂದ ನೀನೇನು ಪರಿಣಾಮಗೊಳ್ಳುವುದಿಲ್ಲ. ನೀನು ನಿನ್ನವೇ ಆದ ಧರ್ಮ ತತ್ವಗಳ ಪ್ರೇರಣೆಗಳನ್ನು ನೆರವೇರಿಸಲು ಬರುವೆ. ಆದುದರಿಂದ ಎಲೆ ಪರಮ ಪುರುಷನೇ, ಅಂತಹ ನಾನಾ ರೂಪಗಳನ್ನು ಪ್ರಕಟಿಸುತ್ತಾ ಇರುವುದಕ್ಕಾಗಿ ನಿನಗೇ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಸೊ ಬ್ರಹ್ಮದೇವರು ಭಗವಂತನು ಈ ರೀತಿ ಅವತರಿಸುವ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಕೆಲವು ಜನ ಹೇಳೋದು ಭಗವಂತನು ಅವತರಿಸೋದಿಲ್ಲ, ಭಗವಂತನು ನಮ್ಮ ಆದೇಶಕ್ಕೆ ಒಳಗಾಗಿದ್ದಿಲ್ಲ. ಸೊ ಅವನು ಸ್ವರಾಟ್, ಅವನ ಸ್ವತಂತ್ರ. ಸೊ ಅವನ ಇಚ್ಛೆ, ಅವನು ಅವತರಿಸ್ತಾನೆ. ಅವನು ಕೇವಲ ಮಾನವ ಸಮಾಜದಲ್ಲಿ ಮಾತ್ರ ಅಲ್ಲ, ಅವನು ಬೇರೆ ಬೇರೆ ಸಮಾಜದಲ್ಲಿ ಕೂಡ ಅವತರಿಸ್ತಾನೆ. ಇಲ್ಲಿ ಹೇಳ್ತಾ ಇದ್ದಾರೆ, ತಿರ್ಯಕ್ ಮನುಷ್ಯನಿಗಿಂತ ನೀಚ ಸ್ತರದ ಪ್ರಾಣಿಗಳು ತಿರ್ಯಕ್. ಸೊ ನರಸಿಂಹ ರೂಪ, ವರಾಹ ರೂಪ, ಮತ್ಸ್ಯ ರೂಪ, ಕೂರ್ಮ ರೂಪ. ಸೊ ಎಲ್ಲ ನೋಡಿದ್ರೆ ಇದು ಭಗವಂತನ ಪ್ರಾಣಿ ಇದರ ರೂಪದಲ್ಲಿ ಅನ್ಸುತ್ತೆ, ಆದರೆ ಭಗವಂತನ ದಿವ್ಯ ರೂಪಗಳು. ಸೊ ಇದು ಯಾವುದು ಕೂಡ ಇದು ಭೌತಿಕ ರೂಪಗಳಲ್ಲ. ಭೌತಿಕ ಕಲ್ಮಶದಿಂದ ಇದ್ಯಾವುದು ಕೂಡ ಇಲ್ಲ. ಭೌತಿಕ ಕಲ್ಮಶದಿಂದ ನೀನೇನು ಪರಿಣಾಮಗೊಳ್ಳುವುದಿಲ್ಲ. ಸೊ ಭಗವಂತನು ಯಾವ ಇದರಲ್ಲೂ ಬಂದರೂ ಅವನು ಭಗವಂತನೇ. ಅವನ ದಿವ್ಯ ಸ್ವರೂಪ, ಅವನ ದಿವ್ಯ ರೂಪ ಅದು ಮುಂದುವರಿಯುತ್ತೆ. ನನ್ನ ಪ್ರಭುವೆ, ನೀನು ಭಯಂಕರವಾದ ಅಲೆಗಳಿರುವ ಪ್ರಳಯ ಸಮುದ್ರ ನೀರಿನಲ್ಲಿ ನಿದ್ದೆ ಮಾಡುವ ಆನಂದವನ್ನು ಸ್ವೀಕರಿಸುವೆ. ಬುದ್ಧಿವಂತರಾದ ವ್ಯಕ್ತಿಗಳಿಗೆ ನಿನ್ನ ನಿದ್ರಾನಂದವನ್ನು ತೋರಿಸುತ್ತಾ ಹಾವಿನ ಹಾಸಿಗೆಯಲ್ಲಿ ಆನಂದ ಪಡುವೆ. ಅದೇ ವೇಳೆ ವಿಶ್ವದ ಸಕಲ ಲೋಕಗಳು ನಿನ್ನ ಉದರದಲ್ಲಿರುತ್ತವೆ.
ಸೊ ಈ ಭಾವಾರ್ಥ ಶಿಲ ಪ್ರಭುಪಾದರು ಹೇಳ್ತಾರೆ, ಇಲ್ಲಿ ಭಗವಂತನು ಮಲಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆ ನಿರಾಕಾರವಾದಿಗಳು ಈ ಮಲಗೋದು ಅವರ ಅಳತೆ, ಅವರ ಲೆಕ್ಕಾಚಾರ ಆಧ್ಯಾತ್ಮಿಕ ವಿಷಯ ಅಂದ್ರೆ ಭೌತಿಕಕ್ಕೆ ವಿರುದ್ಧವಾಗಿ. ಹಾಗೆ ಭೌತಿಕವಾಗಿ ನಿದ್ದೆ ಅನ್ನೋದಿದೆ, ಹಾಗೆ ಆಧ್ಯಾತ್ಮಿಕವಾಗಿ ನಿದ್ದೆ ಇರಬಾರದು. ಸೊ ಇಲ್ಲ, ಹಾಗಂತಲ್ಲ. ಅದು ಭಗವಂತನ ನಿದ್ದೆ ಕೂಡ ಅವನ ಒಂದು ಜಾಗೃತ ಸ್ಥಿತಿಯಿದ್ದಾರೆ. ಹೇಗೆ ಅಂದ್ರೆ ಭೌತಿಕ ಜಗತ್ತೇ ಅವನ ನಿದ್ರಾವಸ್ಥೆಯಲ್ಲಿ ನಡೀತಾರೆ. ಸೊ ಹಾಗೆ ಭಗವಂತನ ನಿದ್ದೆ ಅಲೌಕಿಕವಾದದ್ದು. ಭಗವಂತನ ನಿದ್ದೆ ನಮ್ಮ ರೀತಿಯ ನಿದ್ದೆ ಅಲ್ಲ. ಇಲ್ಲಿ ನಿದ್ದೆ, ಭಗವಂತನ ನಿದ್ದೆ ಆ ಸಮುದ್ರದ ಅಲೆಗಳ ಮಧ್ಯೆ ಭಗವಂತನ ನಿದ್ದೆ ನಡೀತಾ ಇದೆ. ಹೀಗೆ ನಮಗೆ ಯಾರಿಗೂ ಆ ರೀತಿ ನಿದ್ದೆ ಸಾಧ್ಯ ಇಲ್ಲ. ಸೊ ಆಮೇಲೆ ಇದು ಅಸಾಧ್ಯ ಅನ್ನೋದು ಅಂತಾನೂ ಅಲ್ಲ. ಶಿಲ ಪ್ರಭುಪಾದ ಮೊದಲಿಗೆ ಪಾಯಿಂಟ್ ಹೇಳ್ತಾ ಇದ್ದಾರೆ. ಬೇರೆ ಜೀವಿಗಳಿದೆ ಬೇರೆ ಬೇರೆ ವಾತಾವರಣದಲ್ಲಿ. ಸೊ ಹಾಗೆ ಜಲಚರಗಳು ಇವೆ, ನೀರಿನಲ್ಲಿ ಅವರು ನಿದ್ದೆ ಮಾಡ್ತಾರೆ ಅವರು. ಸೊ ಹಾಗೆ ಭಗವಂತನು ಮಾಡ್ತಾನೆ ಅಂದ್ರೆ ಭಗವಂತನಿಗೇನು ಕಷ್ಟ? ಎಲ್ಲ ಜಲಚರಗಳ ಸೃಷ್ಟಿಕರ್ತ ಅವನು. ಸೊ ಅವನಿಗೇನು ಕಷ್ಟ ಇಲ್ಲ ಅವನಿಗೆ. ಸೊ ಅವನಿಗೆ ಈ ತರ ಮಲಗ್ತಾನೆ ಅಂದ್ರೆ ಅದರಲ್ಲಿ ಅದ್ಭುತ ಇದು ಅಲ್ಲ. ಆದರೂ ಭಗವಂತನ ಹೀಗೆ ಮಲಗಿರೋ ಇದನ್ನೇ ಇದು ಇರೋದು ಇದೆ. ಹಾಗೆ ನಾವು ಭಗವಂತನ ಆರಾಧನೆ ಮಾಡುವ ಕೂಡ ಭಗವಂತನಿಗೆ ವಿಶ್ರಾಂತಿ ಕೊಡ್ತೇವೆ, ಭಗವಂತನಿಗೆ ಮಲಗಿಸ್ತೇವೆ, ಶಯನ ಸೇವೆ, ಶಯನ ಆರತಿ ಇದೆಲ್ಲ ಮಾಡ್ತೇವೆ. ಸೊ ಇದೆಲ್ಲವೂ ಕೂಡ ಆಧ್ಯಾತ್ಮಿಕ ಚಟುವಟಿಕೆಗಳು, ಇದೆಲ್ಲವೂ ಭೌತಿಕ ಇದು ಅಲ್ಲ ಇದು. ಸೊ ನಿರಾಕಾರವಾದಿಗಳು ಅನ್ಕೊಳ್ಳೋ ರೀತಿಯಲ್ಲಿ ಇದು ಭೌತಿಕವಲ್ಲ. ಭಗವಂತನದೆಲ್ಲವೂ ಕೂಡ ಆಧ್ಯಾತ್ಮಿಕ. ಭಗವಂತನ ವೈಶಿಷ್ಟ್ಯವಿದು. ಅವನ ಕಾರ್ಯಗಳೆಲ್ಲವೂ ದಿವ್ಯವಾದವು ಮತ್ತು ಅವನ ದೇಶಕಾಲಗಳ ಪರಿಮಿತಿಗಳಿಂದ ಬಾಧಿತನಾಗದೆ ಪ್ರತಿಯೊಂದನ್ನು ಯಾವುದನ್ನು ಮಾಡಲು ಸಮರ್ಥನಾಗಿರುವನು. ಅವನು ಭೌತಿಕ ವಿಚಾರಗಳ ಲಕ್ಷ್ಯವಿಲ್ಲದೆ ತನ್ನ ದಿವ್ಯಾನಂದವನ್ನು ಅನುಭವಿಸಬಲ್ಲನು. ಓ ನನ್ನ ಆರಾಧ್ಯನೆ, ನಾನು ವಿಶ್ವದ ಸೃಷ್ಟಿಗಾಗಿ ನಿನ್ನ ಕರುಣೆಯಿಂದ, ನಿನ್ನ ನಾಭಿ ಕಮಲವೆಂಬ ಮನೆಯಿಂದ ಜನಿಸಿರುತ್ತೇನೆ. ನೀನು ನಿದ್ರೆಯ ಸುಖದಲ್ಲಿದ್ದಾಗ ವಿಶ್ವದ ಈ ಲೋಕಗಳೆಲ್ಲವೂ ನಿನ್ನ ದಿವ್ಯವಾದ ಉದರದಲ್ಲಿ ನೆರೆಯಾಗಿದ್ದವು. ಈಗ ನಿನ್ನ ನಿದ್ದೆ ಮುಗಿದಿದ್ದು ನಿನ್ನ ಕಣ್ಣುಗಳು ಉದಯ ಕಾಲದಲ್ಲಿ ಅರಳುವ ತಾವರೆಗಳಂತೆ ತೆರೆದಿವೆ. ಸೊ ಈಗ ಬ್ರಹ್ಮದೇವರು ತಮ್ಮ ಉದ್ದೇಶ, ಪ್ರಾರ್ಥನೆಯ ಭಗವಂತನ ಮಾಡ್ತಾ ಇರೋದು. ಅವ್ರು ಶುದ್ಧ ಭಕ್ತರು, ಆದರೂ ಕೂಡ ಅವರಿಗೆ ಭಗವಂತನ ಕೊಟ್ಟ ಒಂದು ಜವಾಬ್ದಾರಿ ಇದೆ. ಸೊ ಅವರು ಸೃಷ್ಟಿ ಕಾರ್ಯವನ್ನು ಮಾಡಬೇಕು. ಸೊ ಹಾಗಾಗಿ ಅವರು ನೇರವಾಗಿ ಭಗವಂತನಿಗೆ ಈ ಸೃಷ್ಟಿ ಕಾರ್ಯದಲ್ಲಿ ತಾನು ತೊಡಗೋದಕ್ಕೆ ಭಗವಂತನು ಅನುಗ್ರಹಿಸಲಿ, ಭಗವಂತನು ತನಗೆ ಆ ಜ್ಞಾನ, ತನ್ನ ಆ ಬುದ್ಧಿ, ಆ ಶಕ್ತಿ ಪ್ರತಿಯೊಂದು ಒದಗಿಸಲಿ ಅಂತ ಪ್ರಾರ್ಥಿಸ್ತಾರೆ. ಭಾವಾರ್ಥ: ಬ್ರಹ್ಮನು ಬೆಳಗಿನ 4 ಗಂಟೆಯಿಂದ ಪ್ರಾರಂಭಿಸಿ ರಾತ್ರಿ 10 ಗಂಟೆಯವರೆಗೆ ಅರ್ಚನಾ ವಿಧಾನಗಳನ್ನು ನಮಗೆ ಕಲಿಸುತ್ತಿದ್ದಾನೆ. ಭಕ್ತನು ಮುಂಜಾನೆ ತನ್ನ ಹಾಸಿಗೆಯಿಂದ ಏಳಬೇಕು ಮತ್ತು ಭಗವಂತನನ್ನು ಪ್ರಾರ್ಥಿಸಬೇಕು. ಇದಲ್ಲದೆ ಬೆಳಗಿನ ಜಾವದಲ್ಲಿ ಮಂಗಳಾರತಿಯನ್ನು ಮಾಡುವ ನಿಯಮಿತ ತತ್ವಗಳು ಇವೆ. ತಿಡಿಗೇಡಿಗಳಾದ ಅಭಕ್ತರು ಅರ್ಚನೆಯ ಮಹತ್ವವನ್ನು ತಿಳಿಯದೆ ನಿಯಾಮಕ ತತ್ವಗಳನ್ನು ಟೀಕಿಸುವರು. ಆದರೆ ಭಗವಂತನು ತನ್ನ ಇಚ್ಛೆಯಿಂದ ನಿದ್ರಿಸುತ್ತಾನೆ ಎಂಬುದನ್ನು ಕಾಣಲು ಅವರಿಗೆ ಕಣ್ಣುಗಳಿಲ್ಲ. ಸೊ ಗರ್ಭದ ಕಷಾಯ ವಿಷ್ಣು. ಸೊ ಅವರದು ಕೂಡ ಪ್ರತಿ ದಿವಸ ಬ್ರಹ್ಮನ ರಾತ್ರಿ ಆಗೋ ಸಮಯದಲ್ಲಿ ಎಲ್ಲ ಲೋಕಗಳು ಅವರೊಳಗೆ ಹೋಗುತ್ತೆ. ಮತ್ತೆ ಅವರ ಬೆಳಿಗ್ಗೆ ಸಮಯದಲ್ಲಿ ಬ್ರಹ್ಮ ಮತ್ತೆ ಸೃಷ್ಟಿ ಮಾಡ್ತಾರೆ. ಸೊ ಇದು ನಡೀತಾ ಇದೆ. ಇದು ಗರ್ಭದ ಕಷಾಯ ವಿಷ್ಣು ಅವರ ಇದರಲ್ಲಿ ಬ್ರಹ್ಮನ ಅವಧಿಯಲ್ಲಿ ರಾತ್ರಿ ಬೆಳಿಗ್ಗೆ ಇದು ನಡೀತಾ ಇದೆ. ಸೊ ಹಾಗೆಯೇ ನಮ್ಮ ಇದು ಕೂಡ ಅರ್ಚನಾ ವಿಧಿಯಲ್ಲಿ ಭಗವಂತನ ಸೇವೆ ಇದೆ. ಸೊ ಇದು ಮಾಡಬೇಕು ಅಂತ ಶ್ರೀಲ ಪ್ರಭುಪಾದರಿಂದ ನಮಗೆ ಹೇಳ್ತಾ ಇದ್ದಾರೆ. ನಿರಾಕಾರವಾದಿಗಳು ಯಾವಾಗಲೂ ವಿರುದ್ಧ ದಿಕ್ಕನ್ನು ಯೋಚಿಸುತ್ತಾರೆ. ಜಡವಸ್ತುವಿಗೆ ರೂಪವಿರುವುದರಿಂದ ಚೇತನವು ರೂಪವಿಲ್ಲದೆಂದು ಅವರು ಭಾವಿಸುತ್ತಾರೆ. ಜಡದಲ್ಲಿ ನಿದ್ರೆ ಇರುವುದರಿಂದ ಚೇತನದಲ್ಲಿ ನಿದ್ರೆ ಇರಲು ಸಾಧ್ಯವಿಲ್ಲ ಮತ್ತು ಅರ್ಚನಾ ಪೂಜೆಯಲ್ಲಿ ದೇವರ ಮೂರ್ತಿಯು ನಿದ್ರಿಸುವುದೆಂದು ಒಪ್ಪಿಕೊಳ್ಳಲಾದುದರಿಂದ ಅರ್ಚನೆ ಎಂಬುದು ಮಾಯೆಯಾಗಿರುತ್ತದೆ ಎಂದು ಅವರು ಅನ್ಕೊಳ್ತಾರೆ. ಈ ಎಲ್ಲ ಯೋಚನೆಗಳು ಮೂಲತಃ ಭೌತಿಕವಾಗಿವೆ. ಇತ್ಯಾತ್ಮಕವಾಗಿ ಅಥವಾ ನೇತ್ಯಾತ್ಮಕವಾಗಿ ಇತಿ ನೇತಿ ಯೋಚಿಸುವುದಂತೂ ಭೌತಿಕ ಯೋಚನೆಯೇ ಆಗಿರುತ್ತದೆ. ವೇದಗಳ ಅತಿ ಶ್ರೇಷ್ಠವಾದ ಮೂಲದಿಂದ ಅಂಗೀಕರಿಸಲಾದ ಜ್ಞಾನವು ಮಾನಕವಾಗಿರುತ್ತದೆ. ಶ್ರೀಮದ್ ಭಾಗವತದ ಈ ಶ್ಲೋಕಗಳಲ್ಲಿ ಅರ್ಚನೆ ಮಾನ್ಯವಾಗಿರುವುದನ್ನು ನಾವು ಕಾಣುತ್ತೇವೆ. ಬ್ರಹ್ಮನು ಸೃಷ್ಟಿ ಕಾರ್ಯವನ್ನು ಕೈಗೊಳ್ಳುವುದಕ್ಕೆ ಮುಂಚೆ ಭಗವಂತನು ಸರ್ಪಶೈಯಲ್ಲಿ ಪ್ರಳಯ ಜಲದಿಯ ಅಲೆಗಳಲ್ಲಿ ಮಲಗಿದುದನ್ನು ಕಂಡನು. ಆದುದರಿಂದ ನಿದ್ರೆಯು ಭಗವಂತನ ಅಂತರಂಗ ಶಕ್ತಿಯಲ್ಲಿದೆ ಮತ್ತು ಇದನ್ನು ಬ್ರಹ್ಮ ಮತ್ತು ಅವನ ಶಿಷ್ಯ ಪರಂಪರೆಯಂತಹ ಭಗವದ್ಭಕ್ತರು ನಿರಾಕರಿಸಿಲ್ಲ. ಇಲ್ಲಿ ವಿಶದವಾಗಿ ಹೇಳಿರುವುದೇನೆಂದರೆ, ಭಗವಂತನು ನೀರಿನ ಭಯಂಕರವಾದ ಅಲೆಗಳಲ್ಲಿ ಮಲಗಿದ್ದಾನೆ. ಅದರಿಂದ ತನ್ನ ದಿವ್ಯವಾದ ಇಚ್ಛೆಯಿಂದ ಯಾವ ಪರಿಸ್ಥಿತಿಗಳಿಂದಲೂ
ತೊಡಕುಂಟಾಗದೆ ಅವನು ಏನನ್ನೂ ಮತ್ತು ಎಲ್ಲವನ್ನೂ ಮಾಡಲು ಶಕ್ತನಾಗಿರುವನು ಎಂಬುದು. ಮಾಯಾವಾದಿಯು ಭೌತಿಕ ಅನುಭವಕ್ಕಿಂತ ಆಚೆ ಏನು ಯೋಚಿಸಲಾರನು. ಆದುದರಿಂದ ಅವನು ನೀರಿನಲ್ಲಿ ಭಗವಂತನು ನಿದ್ರಿಸುವ ಸಾಮರ್ಥ್ಯವನ್ನು ಅಲ್ಲಗಳೆಯವನು. ಅವನು ಭಗವಂತನನ್ನು ತನ್ನಲ್ಲಿ ಹೋಲಿಸಿಕೊಳ್ಳುತ್ತಾನೆ. ಇದು ಅವನ ತಪ್ಪು ಮತ್ತು ಆ ಹೋಲಿಕೆ ಕೂಡ ಭೌತಿಕ ಯೋಚನೆಯದಾಗಿದೆ. ಮಾಯಾವಾದಿ ಪಂಥದ ಇಡೀ ತತ್ವವು ಇದಲ್ಲ ನೇತಿ ಎಂಬುದರ ಆಧಾರದಲ್ಲಿದೆ. ಇದು ಮೂಲತಃ ಭೌತಿಕವಾಗಿದೆ. ದೇವೋತ್ತಮ ಪರಮಪುರುಷನ ನಿಜರೂಪವನ್ನು ತಿಳಿಯಲು ಒಬ್ಬನಿಗೆ ಅಂತಹ ಕಲ್ಪನೆಯಿಂದ ಅವಕಾಶ ದೊರೆಯದು. ಪರಮಪ್ರಭು ತನ್ನ ಕಡೆಗೆ ದಯಾಮಯನಾಗಲಿ. ಅವನೊಬ್ಬನೇ ಈ ಜಗತ್ತಿನಲ್ಲಿ ಎಲ್ಲ ಜೀವಿಗಳ ಮಿತ್ರನು ಮತ್ತು ಆತ್ಮನು. ಅವನು ಎಲ್ಲರ ಅಂತಿಮ ಸುಖಕ್ಕಾಗಿ ತನ್ನ ದಿವ್ಯವಾದ ಷಡೈಶ್ವರ್ಯಗಳಿಂದ ಅವರನ್ನು ಪೋಷಿಸುವನು. ಅವನು ನನ್ನ ಭಾಗಕ್ಕೆ ದಯಾಮಯನಾಗಲಿ. ಅದರಿಂದ ನಾನು ಹಿಂದಿನಂತೆ ಸೃಷ್ಟಿ ಕಾರ್ಯ ಮಾಡುವ ಅಂತರ್ದೃಷ್ಟಿ ಶಕ್ತಿಯುಳ್ಳವನಾಗುವೆನು. ಏಕೆಂದರೆ ನಾನು ಕೂಡ ಭಗವಂತನಿಗೆ ಪ್ರಿಯರಾದ ಶರಣಾಗತ ಆತ್ಮರಲ್ಲಿ ಒಬ್ಬನಾಗಿರುವೆನು. ಪರಮಪ್ರಭು ದೇವೋತ್ತಮ ಪುರುಷನು ಯಾವಾಗಲೂ ಶರಣಾಗತ ಆತ್ಮರಿಗೆ ಉಪಕಾರಿ. ಅವನ ಕಾರ್ಯಗಳು ಅವನ ಅಂತರಂಗ ಶಕ್ತಿಯಾದ ರಮಾ ಅಥವಾ ಶ್ರೀದೇವಿಯ ಮೂಲಕ ಕಾರ್ಯಗತವಾಗುವವು. ಭೌತಿಕ ಲೋಕದ ಸೃಷ್ಟಿಯಲ್ಲಿ ನಾನು ಅವನ ಸೇವೆಯಲ್ಲಿ ತತ್ಪರನಾಗುವಂತೆ ಮಾತ್ರ ಪ್ರಾರ್ಥಿಸುತ್ತೇನೆ ಮತ್ತು ನಾನು ನನ್ನ ಕಾರ್ಯಗಳಿಂದ ಭೌತಿಕವಾಗಿ ಬಾಧಿತನಾಗಬಾರೆಂದು ಪ್ರಾರ್ಥಿಸುತ್ತೇನೆ. ಏಕೆಂದರೆ ಇದರಿಂದ ನಾನು ಸೃಷ್ಟಿಕರ್ತನೆಂಬ ಮಿಥ್ಯಾ ಅಹಂಕಾರವನ್ನು ತೊರೆಯಲು ಶಕ್ತನಾಗುವೆನು. ಸೊ ಇಲ್ಲಿ ಸಿಮಿಲರ್ ಪ್ರೇಯರ್ಸ್ ನಾವು 2ನೇ ಸ್ಕಂದದಲ್ಲೂ ಕೂಡ ಭಗವಂತನಿಗೆ ಬ್ರಹ್ಮ ಈ ಜವಾಬ್ದಾರಿ ಮಾಡುವಾಗ ಅವರು ಅಹಂಕಾರವನ್ನು ಪಡಿಬಾರದು. ಅವರು ಯಾಕಂದ್ರೆ ಪ್ರತಿಯೊಂದು ಆಗುದು ಭಗವಂತನ ಶಕ್ತಿಯಿಂದ. ನಿಮಿತ್ತ ಮಾತ್ರ ಭವ ಸವ್ಯ ಸಾಚಿ. ಸೊ ಹಾಗೆ ಭಗವಂತನೇ ಕಾರಣಕರ್ತ, ಮೂಲ ಕಾರಣ. ಸೊ ಹಾಗೆ ಆ ಒಂದು ಇದನ್ನು ನಾನು ತಗೊಳ್ಬಾರ್ದು ಅಂತ ಬ್ರಹ್ಮದೇವರು ಮತ್ತೆ ಅದೇ ರೀತಿ ಇಲ್ಲಿ ಪ್ರಾರ್ಥಿಸುವ. ಭಗವಂತನ ಶಕ್ತಿಗಳು ಅಸಂಖ್ಯಾತವಾಗಿವೆ. ಪ್ರಳಯ ಜಲದಲ್ಲಿ ಅವನು ಪವಡಿಸಿದಾಗ ಅವನ ನಾಭಿಯಿಂದ ಕಮಲವು ಮೂಡಿತು. ಆ ನಾಭಿ ಸರೋವರದಿಂದ ನಾನು ಸಮಸ್ತ ವಿಶ್ವದ ಶಕ್ತಿಯಾಗಿ ಜನಿಸಿದೆನು. ನಾನೀಗ ಅವನ ಬಗೆಯ ಶಕ್ತಿಗಳನ್ನು ವಿಶ್ವದ ಅಭಿವ್ಯಕ್ತಿಯಾಗಿ ಪ್ರಕಟಪಡಿಸುವುದರಲ್ಲಿ ನಿರತನಾಗಿರುತ್ತೇನೆ. ಆದುದರಿಂದ ನನ್ನ ಭೌತಿಕ ಕಾರ್ಯಗಳ ಮುನ್ನಡೆಯಲ್ಲಿ ವೇದ ಮಂತ್ರೋಚ್ಚಾರಣಗಳಿಂದ ವಿಚಲಿತನಾಗಬಾರದು ಎಂದು ಪ್ರಾರ್ಥಿಸುತ್ತೇನೆ. ಭಗವಂತನಿಂದ ಅವರಿಗೆ ವೇದ ಇದು ಪಡೆದಿದ್ದಾರೆ ಅವರು. ಸೊ ಅವರು ಹೇಳ್ತಾ ಇರೋದು ಈ ಜವಾಬ್ದಾರಿ ಜೊತೆಗೆ ನಾನು ವೇದ ಮಂತ್ರೋಚ್ಚಾರಣವನ್ನು ಮುಂದುವರಿಸಬೇಕು, ಅದರಿಂದ ವಿಚಲಿತನಾಗಬಾರದು ಎಂದು ಪ್ರಾರ್ಥಿಸ್ತಾ ಇದ್ದಾರೆ. ಈ ಭಾವಾರ್ಥ ಯಾರಾದ್ರೂ ಇನ್ನೊಬ್ರು ಓದಿ. ಪ್ರಭುದಿ ಓದ್ಬೋದಾ? ಓದಿ ಮಾತಾಜಿ. ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಈ ಭೌತಿಕ ಜಗತ್ತಿನಲ್ಲಿ ಭಗವಂತನ ದಿವ್ಯ ಪ್ರೇಮದ ಸೇವೆಯಲ್ಲಿ ನಿರತನಾದ ಪ್ರತಿಯೊಬ್ಬ ಮನುಷ್ಯನು ಎಷ್ಟೋ ಭೌತಿಕ ಚಟುವಟಿಕೆಗಳಿಗೆ ಒಲಿದವನಾಗುತ್ತಾನೆ. ವ್ಯಕ್ತಿಯು ಭೌತಿಕ ಮೋಹದ ದಾಳಿಯನ್ನು ವಿರೋಧಿಸಿ ಆತ್ಮರಕ್ಷಣೆ ಮಾಡಿಕೊಳ್ಳಲು ಸಮರ್ಥನಾಗದಿದ್ದರೆ ಅವನು ಅಧ್ಯಾತ್ಮ ಶಕ್ತಿಯಿಂದ ವಿಚಲಿತನಾಗಬಹುದು. ಭೌತ ಸೃಷ್ಟಿಯಲ್ಲಿ ಬ್ರಹ್ಮನು ಅವರವರ ಭೌತಿಕ ಅವಸ್ಥೆಗಳಿಗೆ ತಕ್ಕುದಾದ ಶರೀರಗಳೊಂದಿಗೆ ಎಲ್ಲ ದುರಾಚಾರಿ ಜೀವಿಗಳೊಂದಿಗೆ ಸಂಪರ್ಕ ಮಾಡಬೇಕಾಗುವುದರಿಂದ ಭಗವಂತನಿಂದ ರಕ್ಷಣೆಯನ್ನು ಬಯಸುತ್ತಾನೆ. ವ್ಯಕ್ತಿಯು ಸಾಮಾನ್ಯ ಬ್ರಾಹ್ಮಣನಾದರೆ ಅನೇಕ ಪತಿತರಾದ ಬದ್ಧಾತ್ಮರ ಸಂಪರ್ಕದಿಂದ ತನ್ನ ಬ್ರಹ್ಮ ತೇಜಸ್ಸಿನಿಂದ ಪತಿತನಾಗಬಹುದು. ಬ್ರಹ್ಮನು ಅತ್ಯಂತ ಶ್ರೇಷ್ಠ ಬ್ರಾಹ್ಮಣನಾಗಿದ್ದು ಅಂತಹ ಪತನಕ್ಕೆ ಭಯಪಡುತ್ತಾನೆ. ಆದುದರಿಂದ ಅವನು ತನ್ನ ರಕ್ಷಣೆಗಾಗಿ ಭಗವಂತನನ್ನು ಪ್ರಾರ್ಥಿಸುತ್ತಾನೆ. ಜೀವನದ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಇರುವ ಎಲ್ಲರಿಗೂ ಇದೊಂದು ಎಚ್ಚರಿಕೆಯಾಗಿದೆ. ವ್ಯಕ್ತಿಯು ಭಗವಂತನಿಂದ ಸಾಕಾಗುವಷ್ಟು ರಕ್ಷಿತನಾಗದಿದ್ದರೆ ಅವನು ತನ್ನ ಆಧ್ಯಾತ್ಮಿಕ ಸ್ಥಾನದಿಂದ ಪತನಗೊಳ್ಳಬಹುದು. ಆದುದರಿಂದ ಒಬ್ಬನು ತನ್ನ ಕರ್ತವ್ಯವನ್ನು ನಡೆಸಲು ರಕ್ಷಣೆಗಾಗಿಯೂ ಆಶೀರ್ವಾದಕ್ಕಾಗಿಯೂ ಸತತವೂ ಭಗವಂತನನ್ನು ಪ್ರಾರ್ಥಿಸಬೇಕು. ಚೈತನ್ಯ ಮಹಾಪ್ರಭು ಕೂಡ ತಮ್ಮ ಧಾರ್ಮಿಕ ಕಾರ್ಯವನ್ನು ಭಗವದ್ಭಕ್ತರಿಗೆ ವಹಿಸಿಕೊಟ್ಟು ಅವರಿಗೆ ಭೌತಿಕ ವ್ಯಾಮೋಹದ ದಾಳಿಗೆ ವಿರುದ್ಧವಾಗಿ ಭಗವಂತನ ರಕ್ಷಣೆಯ ಭರವಸೆಯನ್ನು ನೀಡಿದ್ದರು. ಆಧ್ಯಾತ್ಮಿಕ ಜೀವನ ಪಥವು ಹರಿತವಾದ ಪಾಳಿನ ಧಾರೆಯ ಹಾಗೆ ಎಂದು ವೇದಗಳಲ್ಲಿ ಹೇಳಿದೆ. ಒಂದಿಷ್ಟು ಅತ್ತಿತ್ತ ಆದರೆ ಸಾಕು, ತತ್ಕ್ಷಣವೇ ಅನರ್ಥವೂ ರಕ್ತಪಾತವೂ ಆದೀತು. ಆದರೆ ಸಂಪೂರ್ಣವಾಗಿ ಶರಣಾಗತನಾತ್ಮನಾದವನು ತನಗೆ ವಹಿಸಿಕೊಡಲಾದ ಕರ್ತವ್ಯಗಳನ್ನು ನಡೆಸುವುದರಲ್ಲಿ ಭಗವಂತನ ರಕ್ಷಣೆಯನ್ನು ಯಾವಾಗಲೂ ಬಯಸುವನು. ಆದುದರಿಂದ ಅವನಿಗೆ ಭೌತಿಕ ಕಲ್ಮಶದಲ್ಲಿ ಬೀಳುವ ಭಯವಿರುವುದಿಲ್ಲ.
ಓಕೆ, ಸೊ ಇದೆ ಸಾಧ್ಯತೆ ಇದೆ. ನಾವು ಮಾಯೆ ಅದರ ಹೋರಾಟ ಮಾಡ್ತಾ ಇದ್ದೇವೆ, ಯಾವಾಗ ಕೂಡ ಪತನವಾಗ್ಬೋದು. ಆದರೆ ಹೇಳ್ತಾ ಇದ್ದಾರೆ, ನಾವು ಭಗವಂತನಿಗೆ ನಿರಂತರ ಪ್ರಾರ್ಥಿಸ್ತಾ ಇದ್ರೆ, ಭಗವಂತನಿಗೆ ಶರಣಾಗತನ ಆತ್ಮನಾಗಿದ್ರೆ ಭಗವಂತ ನಮ್ಮನ್ನು ರಕ್ಷಣೆ ಕೊಡ್ಬೋದು. ಸೊ ಈ ಶ್ಲೋಕ ಇದು ಓದೋಣ ಎಲ್ಲರೂ. ಇದು ಅರ್ಚನಾ ವಿಧಿಯಲ್ಲೂ ಕೂಡ ಈ ಶ್ಲೋಕವನ್ನ ಇದನ್ನ ಹೇಳ್ತೇವೆ. ಇದನ್ನ ಸೋಸಾ ಅಧಭ್ರ ಕರುಣೋ ಭಗವಾನ್ ವಿವೃದ್ಧ ಭಗವಾನ್ ವಿವೃದ್ಧ ಪ್ರೇಮಸ್ಮಿತೇನ ನಯನಾಂಬುರುಹಂ ವಿಜೃಂಭನ್ ಉತ್ತಾಯ ವಿಶ್ವ ವಿಜಯಾಯ ಚನೋ ವಿಷಾದಂ ಆದ್ವ್ಯಾ ಗಿರಾಪನಯತಾತ್ ಪುರುಷಃ ಪುರಾಣಃ ಪರಮಶ್ರೇಷ್ಠನು ಪುರಾಣ ಪುರುಷನು ಆಗಿರುವ ಭಗವಂತನು ಅಪರಿಮಿತ ದಯಾಮಯನು ಆಗಿರುವನು. ಅವನು ಮುಗುಳು ನಗುತ್ತಾ ಕಮಲ ನಯನಗಳನ್ನು ತೆರೆದು ನನ್ನನ್ನು ಆಶೀರ್ವದಿಸಲಿ ಎಂದು ಆಶಿಸುತ್ತೇನೆ. ಅವನು ಸಮಗ್ರ ವಿಶ್ವ ಸೃಷ್ಟಿಯನ್ನು ಉದ್ಧಾರ ಮಾಡಬಲ್ಲನು ಮತ್ತು ಕರುಣೆಯಿಂದ ತನ್ನ ದಿಗ್ದರ್ಶನಗಳನ್ನು ತಿಳಿಸುತ್ತಾ ನಮ್ಮ ದುಃಖವನ್ನು ಪರಿಹಾರ ಮಾಡಬಲ್ಲನು. ಸೊ ಇಲ್ಲಿಗೆ ಬ್ರಹ್ಮನ ದೇವರ ಪ್ರಾರ್ಥನೆ ಮುಗಿಯುತ್ತೆ. ಸೊ ಅವರು ಭಗವಂತನ ದಿವ್ಯ ರೂಪ, ಭಗವಂತನ ದಿವ್ಯ ಚಟುವಟಿಕೆಗಳು, ಭಗವಂತನ ನಾನಾ ಅವತಾರಗಳು, ಅದನ್ನೆಲ್ಲ ಅವರು ಈಗ ಸ್ಮರಿಸಿ ಭಗವಂತನಿಗೆ ಅವರು ಮನವಿ, ಈ ಸೃಷ್ಟಿ ಕಾರ್ಯದಲ್ಲಿ ತಮಗೆ ಭಗವಂತನು ಆ ಶಕ್ತಿಯನ್ನು ಕೊಡಲಿ, ಆ ಬುದ್ಧಿಯನ್ನು ಕೊಡಲಿ, ಮತ್ತೆ ಜೊತೆಗೆ ಅವರು ಆ ಕಾರ್ಯದಲ್ಲಿ ಅವರು ಮಾಯಾವಶರಾಗಬಾರದು, ಮತ್ತೆ ಅವರದ್ದು ಅಹಂಕಾರ, ಭೌತಿಕ ಗುಣಗಳ ಕಲ್ಮಶದಲ್ಲಿ ಅವರು ಬೀಳಬಾರದು ಅಂತ ಕೇಳ್ತಾರೆ. ಇದನ್ನ ಹೇಳಿದ್ಮೇಲೆ ಮೈತ್ರೇಯರು ಹೇಳ್ತಾರೆ, ಮೈತ್ರೇಯ ಮುನಿಗಳು ಹೀಗೆಂದರು, ಎಲೈ ವಿದುರನೆ, ತನ್ನ ಆವಿರ್ಭಾವದ ಮೂಲವೆನಿಸಿದ ದೇವೋತ್ತಮ ಪುರುಷನನ್ನು ಬ್ರಹ್ಮನು ಅವಲೋಕಿಸಿ ಭಗವತ್ ಕರುಣೆಗಾಗಿ ತನ್ನ ಮನೋವಚನಗಳಿಗೆ ಸಾಧ್ಯವಾಗುವಷ್ಟರ ಮಟ್ಟಿಗೆ ಪ್ರಾರ್ಥನೆ ಮಾಡಿದನು. ಹಾಗೆ ಪ್ರಾರ್ಥಿಸಿ ತನ್ನ ತಪಸ್ಸಿನ, ಜ್ಞಾನದ ಮತ್ತು ಚಿತ್ತ ಏಕಾಗ್ರತೆಯ ಚಟುವಟಿಕೆಗಳಿಂದ ಆಯಾಸಗೊಂಡನು ಎಂಬ ಹಾಗೆ ಮೌನವಾದನು. ನಂತರ ಮೈತ್ರೇಯರು ಮುಂದುವರಿಸ್ತಾರೆ, ಬ್ರಹ್ಮನು ವಿವಿಧ ಲೋಕ ವ್ಯವಸ್ಥೆಗಳ ಯೋಜನೆಯನ್ನು, ನಿರ್ಮಾಣವನ್ನು ಕುರಿತು ಬಹಳ ಕುತೂಹಲವುಳ್ಳವನಾದುದನ್ನು ಮತ್ತು ಪ್ರಳಯ ಜಲವನ್ನು ನೋಡಿ ಖಿನ್ನನಾದುದನ್ನು ಭಗವಂತನು ಕಂಡನು. ಬ್ರಹ್ಮನ ಮನೋಭಿಪ್ರಾಯವನ್ನು ಅವನು ಬಲ್ಲವನಾಗಿದ್ದನು ಮತ್ತು ಪ್ರಳಯ ಜಲವನ್ನು ನೋಡಿ ಬ್ರಹ್ಮನ ಮನೋಭಿಪ್ರಾಯವನ್ನು ಅವನು ಬಲ್ಲವನಾಗಿದ್ದನು ಮತ್ತು ಉಂಟಾಗಿದ್ದ ಎಲ್ಲ ಕಷ್ಟವನ್ನು ನಿವಾರಿಸುತ್ತಾ ಭಗವಂತನು ಗಂಭೀರವಾಗಿ ವಿಚಾರಾತ್ಮಕ ಶಬ್ದಗಳಲ್ಲಿ ಹೀಗೆ ಎಂದನು. ಈ ಪ್ರಳಯ ಜಲದಿ ಅದೆಷ್ಟು ಭೀಕರವಾಗಿದ್ದಿತೆಂದರೆ ಬ್ರಹ್ಮನು ಕೂಡ ಅದನ್ನು ಕಂಡು ಬಹಳ ಗಾಬರಿಗೊಂಡನು. ಈ ಬಾಹ್ಯಾಕಾಶದಲ್ಲಿ ವಿವಿಧ ಲೋಕ ವ್ಯವಸ್ಥೆಗಳನ್ನು ಹೇಗೆ ನೆಲೆಗೊಳಿಸುವುದು, ಅವುಗಳಲ್ಲಿ ಮಾನವರನ್ನು, ಮಾನವರಿಗಿಂತ ಕೆಳಗಿನ ಮಟ್ಟದ ಜೀವಿಗಳನ್ನು ಮತ್ತು ಅತಿ ಮಾನವ ಜೀವಿಗಳನ್ನು ಹೇಗೆ ಅನುಗೊಳಿಸುವುದು ಎಂಬ ಕಾರ್ಯಾತುರಗೊಂಡನು. ವಿಶ್ವದಲ್ಲಿನ ಎಲ್ಲ ಲೋಕಗಳು ಭೌತ ಪ್ರಕೃತಿ ವಿಧಾನಗಳ ಪ್ರಭಾವಕ್ಕೆ ಒಳಪಟ್ಟ ಬೇರೆ ಬೇರೆ ವರ್ಗಗಳ ಜೀವಿಗಳಿಗೆ ಅನುಸಾರವಾಗಿ ನೆಲೆ ಪಡೆದಿರುತ್ತವೆ. ಭೌತ ಪ್ರಕೃತಿ ವಿಧಾನಗಳು 3 ಬಗೆಯಾಗಿವೆ. ಪರಸ್ಪರ ಸಮ್ಮಿಶ್ರವಾದಾಗ ಅವು 9 ಆಗುತ್ತವೆ. ಈ 9 ಬೆರೆತುಕೊಂಡಾಗ ಅವು 81 ಆಗುತ್ತವೆ ಮತ್ತು 81 ಕೂಡ ಮಿಶ್ರವಾಗುತ್ತವೆ. ಹೀಗೆ ಅಂತಿಮವಾಗಿ ಹೇಗೆ ಈ ಮಾಯೆ ಹೆಚ್ಚಾಗುತ್ತಾ ಹೋಗುತ್ತದೆಂಬುದನ್ನು ನಾವು ತಿಳಿಯವು. ಬದ್ಧಾತ್ಮರಿಗೆ ಅವಶ್ಯವಾಗುವ ಶರೀರಗಳಿಗೆ ವಿವಿಧ ಸ್ಥಳಗಳನ್ನು ಮತ್ತು ಸನ್ನಿವೇಶಗಳನ್ನು ಬ್ರಹ್ಮದೇವರು ಅಳವಡಿಸಬೇಕಾಗುತ್ತದೆ. ಈ ಕೆಲಸವು ಬ್ರಹ್ಮನಿಂದಲೇ ಆಗಬೇಕಾದದು ಮತ್ತು ವಿಶ್ವದಲ್ಲಿ ಯಾವನೂ ಅದೆಷ್ಟು ಕಷ್ಟಕಾರ್ಯವಾದೀತೆಂದು ತಿಳಿಯಲು ಸಾಧ್ಯವಿಲ್ಲ. ಆದರೆ ಭಗವಂತನ ಅನುಗ್ರಹದಿಂದ ಬ್ರಹ್ಮನು ಆ ಅದ್ಭುತ ಕಾರ್ಯವನ್ನು ಎಷ್ಟೊಂದು ಸಮರ್ಪಕವಾಗಿ ನೆರವೇರಿಸಲು ಶಕ್ತನಾದನೆಂದರೆ ವಿಧಾತನ ಅಥವಾ ನಿಯಾಮಕನ ಈ ಕಾರ್ಯಕೌಶಲವನ್ನು ಕಂಡು ಪ್ರತಿಯೊಬ್ಬನು ಆಶ್ಚರ್ಯ ಪಡುವನು. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಇವತ್ತಿನ ವಿಷಯದಲ್ಲಿ ಯಾರಾದ್ರೂ ಏನಾದರೂ ಇದ್ರೆ ಏನಾದರೂ ಡಿಸ್ಕಸ್ ಮಾಡ್ಬೋದು.
ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಒಂದು ಪ್ರಶ್ನೆ ಕೇಳ್ಬೋದಾ ಪ್ರಭುಜಿ? ಹೇಳಿ ಮಾತಾಜಿ. ಅಂದ್ರೆ ಇಲ್ಲಿ ಪ್ರತಿ ದಿವಸ ಕಲ್ಪಾಂತ ಪ್ರಳಯ ಆಗತ್ತೆ. ಹ್ಮ್. ಪ್ರತಿ ದಿವಸ ಬೆಳಿಗ್ಗೆ ಬ್ರಹ್ಮ ಎದ್ದಾಗ ಪ್ರತಿ ದಿವಸ ಇದೇ ತರ ಅವನಿಗೆ ಪ್ರಾರ್ಥನೆ ಮಾಡೋದು, ಅವನು ಮತ್ತೆ ವೇದಗಳನ್ನ ತಿಳಿಸುವುದು, ಇದೆಲ್ಲ ಪ್ರತಿ ದಿವಸವೂ ನಡೀತದೆಯಾ ಪ್ರಭುಜಿ? ಇಲ್ಲ, ವೇದಗಳು ಅವ್ರಿಗೆ ಗೊತ್ತು, ಮೂಲ ಸೃಷ್ಟಿ ಮೂಲದಲ್ಲೇ ಅವ್ರಿಗೆ ಗೊತ್ತು, ಅವ್ರಿಗೆ ಮೊದಲಿಗೆ ಹೇಳ್ಬಿಡ್ತಾರೆ ಅವ್ರಿಗೆ. ಆಮೇಲೆ ಈ ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ ಅಂದ್ರೆ ಪ್ರತಿ ದಿವಸ ಅವನು ಬೆಳಗ್ಗೆ ಎದ್ದಾಗ ಈ ತರ ಪ್ರಾರ್ಥನೆ ಮಾಡ್ಕೊಂಡೇ ಮಾಡ್ತಾನ? ಅವರು ಪ್ರತಿ ಟೈಮ್ ಪ್ರಾರ್ಥನೆ ಮಾಡ್ತಾನೆ ಇದ್ದಾರೆ, ಅದರಲ್ಲಿ ಏನು ಇಲ್ಲ. ಬ್ರಹ್ಮದೇವರು ಈ ಯಾವಾಗ್ಲೂ ಸೃಜನ ಶಕ್ತಿಗಾಗಿ ಪ್ರಾರ್ಥನೆ ಬ್ರಹ್ಮನ ಮಾಡ್ತಾನೆ ಇರ್ತಾರೆ. ಪ್ರಾರ್ಥನೆ. ಆದ್ರೆ ಇದು ಮೊದಲ ಸೃಷ್ಟಿಯಲ್ಲೇ ಅನ್ಸುತ್ತೆ ಹೆಚ್ಚಾಗಿದೆ. ಅಂದ್ರೆ ಒಂದೇ ಫಸ್ಟ್ ಮೊದಲ first ಮಾತ್ರ ಈ ತರ time. ಎಲ್ಲ ಆಗ್ತದೆ ಅಂತನಾ? ನನ್ನ ಆದ್ರೂ ಪ್ರಶ್ನೆ. ಕೂಡ ಅವ್ರು ಭಗವಂತನ ಪ್ರಾರ್ಥನೆ ಮಾಡ್ತಾನೆ, ಅವರು ಶಕ್ತಿಯನ್ನು ಪಡಿತಾರೆ ಮತ್ತೆ ಮತ್ತೆ. ಅವರು ಅಂದ್ರೆ ಅವ್ರಿಗೆ ಗೊತ್ತು, ಅವ್ರಿಗೆ ಇದು ಭಗವಂತನ ಕೃಪೆಯಿಂದನೇ ನನಗೆ ಶಕ್ತಿ ಇರೋದು ಅಂತ. ಅವ್ರಿಗೆ ಅದ್ರಲ್ಲಿ ಏನು ಸಂಶಯ ಇಲ್ಲ ಅವ್ರಿಗೆ. ಅಂದ್ರೆ ಈ ಪ್ರಾರ್ಥನೆ ಫಸ್ಟ್ ಡೇ ಆಫ್ ಸಾಕ್ಷಾತ್ಕಾರ ಬ್ರಹ್ಮ ಇದೆ. ನಡೀತದೆ ಹಾಗಾದ್ರೆ ಪ್ರಭುಜಿ? ಮಾತಾಜಿ, ಈ ಪ್ರಾರ್ಥನೆ ಫಸ್ಟ್ ಡೇ ಆಫ್ ಬ್ರಹ್ಮ ನಡೀತದೆ ಅಷ್ಟೇ? ಇಲ್ಲ, ಪ್ರಾರ್ಥನೆ ಅವ್ರು ಮಾಡ್ತಾನೆ ಇರ್ತಾರೆ. ಅವರು ಪ್ರಾರ್ಥನೆ ನಡೀತದೆ, ಆದ್ರೆ ಈ ಸೃಷ್ಟಿಗಾಗಿ ಪ್ರಾರ್ಥನೆ ಅವರು ಸದಾಕಾಲ ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ. ಈ- ಬ್ರಹ್ಮದೇವರು ಸದಾ ಮಾಡ್ತಾರೆ. ಶುದ್ಧ ಭಕ್ತರು ಅಂದ್ರೆ ಯಾವಾಗ್ಲೂ ಮಾಡ್ತಾನೆ ಇರ್ತಾರೆ. ಅಲ್ಲ, ಈ ಸೃಷ್ಟಿಗಾಗಿ ಪ್ರಾರ್ಥನೆ ಅಂದ್ರೆ ಪ್ರತಿ ದಿವಸನೂ ಇದೇ ತರ ಇದೆಯಾ ಅಂತ ಅವರಿಗೆ? ಇದ್ರೂ ಇರ್ಬೋದು ಒಂದ್ ರೀತಿ. ಅದೇ ಹಾಗೆ ಇಲ್ಲಾಂದ್ರೆ ಮುಖ್ಯವಾಗಿ ಮೊದಲಿಗೆ ಅನ್ಸುತ್ತೆ, ಅವ್ರು ಮೊದಲ ಸೃಷ್ಟಿ ಸಮಯದಲ್ಲಿ ಅವ್ರು ಭಗವಂತನಿಗೆ ಪ್ರಾರ್ಥನೆ ಹಿಂದಿನ ತರನೇ ಅಂತೂ ಮಾಡ್ತಾನೆ ಇರ್ತಾರೆ. ಒಂದಂತೂ ಶುದ್ಧ ಭಕ್ತರಾದವ್ರು ಅವ್ರು ಪ್ರಾರ್ಥನೆ ಮಾಡೋ ಒಂದು ಕ್ಷಣನೂ ಇಲ್ಲ. ಅದೇ ತರ ನಾವೇ ಈಗ ಒಂದು ಪ್ರಭುಜಿ ಬದ್ಧ ಹಿಂದಿನ ಸ್ಥಿತಿಯಲ್ಲಿ ನಮ್ಮ ತರನೇ ಪ್ರಾರ್ಥನೆ ನಾನು ಇಲ್ಲ ಅಷ್ಟೇ. ಒಂದು ಹಿಂದಿನ ತರನೇ ನನಗೆ ಮಾಡ್ಬೇಕು ಮತ್ತೆ ಒಂದು ಪಾಯಿಂಟ್ ಇದೆ, ಒಂದು ಶ್ಲೋಕ, ಒಂದು ಮಾತು ಅದೇ ಅದಕ್ಕೆ ಕೇಳಿದೆ. 22 ಹೇಳ್ತಾ ಇದ್ದಾನೆ ಆತರ ಇದೆ. ಅದನ್ನ ನಾನು ಹಿಂದಿನಂತೆ ಸೃಷ್ಟಿ ಕಾರ್ಯ ಹಾಗಿರ್ಬೋದು, ಮಾಡುವಾಗ ನೀವು ಹೇಳೋದ್ರಲ್ಲಿ ಆತರ ತಗೊಂಡ್ರೆ ಅದಕ್ಕೆ ಅವನು ಪ್ರತಿ ದಿವಸನೂ ಪ್ರಾರ್ಥನೆ ಮಾಡ್ಕೊಂಡೆ ಮತ್ತೆ ಇದೇ ತರ ಹ್ಮ್. ನನಗೆ ಶಕ್ತಿ ಕೊಡು ಅಂತ ಕೇಳ್ಕೊಳ್ತಾನೆ ಅಂತ. ಅಲ್ಲ, ಒಂದಂತೂ ಡೆಫಿನೆಟ್ ಅವರು ಸದಾ ಪ್ರಾರ್ಥನೆಯಲ್ಲಿದ್ದಾರೆ. ಅವರು ಬ್ರಹ್ಮದೇವರಂತೂ ಭಗವಂತನ ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ. ಭಗವಂತನು ಅವರು ನನಗೆ ಮತ್ತೆ ಮತ್ತೆ ಅವಕಾಶ ಕೂಡ ಕೊಡ್ತಾ ಇರ್ತಾನೆ. ಈ ರೀತಿ ಬ್ರಹ್ಮ ವಿಮೋಹನ ಲೀಲೆ ಆಗುತ್ತೆ, ಇಲ್ಲ ಇನ್ನೇನೋ ಬೇರೆ ಅವತಾರಗಳು ಬರುತ್ತೆ. ಪ್ರತಿ ಸಲನೂ ಅವರು ಭಗವಂತನ ನೋಡ್ತಾರೆ, ಭಗವಂತನಿಗೆ ಆಗ್ಲೂ ಕೂಡ ಪ್ರಾರ್ಥಿಸ್ತಾರೆ. ಅವರು ಇಲ್ಲಾಂದ್ರೂ ಕೂಡ ಅವರು ಯಾವಾಗ್ಲೂ ಪ್ರಾರ್ಥನೆಯಲ್ಲೇ ಇದ್ದಾರೆ, ಕಂಟಿನ್ಯೂಸ್ ಇರ್ತಾರೆ. ಅದು ಈ ಸೃಷ್ಟಿದು ಅಂದ್ರೆ ಅವ್ರು ಯಾವಾಗ್ಲೂ ಪ್ರತಿ ದಿವಸನೂ ಮಾಡ್ತಾರೆ ಅಂತ ಕಾಣುತ್ತೆ. ಸೃಷ್ಟಿಗಾಗಿ ಪ್ರತಿದಿನ ಸೃಷ್ಟಿ ಇರುತ್ತಲ್ವಾ ಪ್ರಭುಜಿ? ಅದಕ್ಕೆ ಸೃಷ್ಟಿಗಾಗಿ ಪ್ರಾರ್ಥನೆ ಅಂತ ಕಾಣುತ್ತೆ. ಥ್ಯಾಂಕ್ ಯು. ಆಮೇಲೆ ಇದೊಂದು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಿ ಪ್ರಭುಜಿ, ಯಾಕೋ ಅರ್ಥ ಆಗ್ಲಿಲ್ಲ. ಈ 9 ಬೆರೆತುಕೊಂಡಾಗ ಅವು 89 ಆಗುತ್ತೆ ಅಂತ. ಅಂದ್ರೆ ಮೂರು ಗುಣಗಳು ಅದರ ಬೆರಕೆಯಿಂದ ಬೇರೆ ಬೇರೆ ರೀತಿಯ ಕಲರ್ಗಳು ಮೊದಲಿಗೆ ಹೇಳ್ತಾರೆ. ಕೆಂಪು, ರೆಡ್, ಬ್ಲೂ, ಗ್ರೀನ್ ಏನೋ ಫಸ್ಟ್ ಉಪಯೋಗಿಸ್ತಾರೆ. ಮತ್ತೆ ಅದನ್ನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾ ಬೇರೆ ಬೇರೆ ಶೇಡ್ಸ್ ಇರುತ್ತೆ. ಮತ್ತೆ ಆ ಶೇಡ್ಸ್ ಅದನ್ನು ಕೂಡ ನೀವು ಮತ್ತೆ ಕಂಪೇರ್ ಮಾಡಿದ್ರೆ ಇನ್ನ ತುಂಬಾ ಶೇಡ್ಸ್. ಹಾಗೆ ಅದು ಎಷ್ಟು ಅಪರಿಮಿತ ಶೇಡ್ಸ್ ಆಗುತ್ತೆ. ಒಂದ್ ಸ್ವಲ್ಪ ಲೈಟ್ ಶೇಡು, ಡಾರ್ಕ್ ಶೇಡು, ಮೀಡಿಯಂ ಶೇಡು. ಸೊ ಈ ತರ ಒಂದು ಹಾಗೆ ಈ ಭೌತಿಕ ಗುಣಗಳ ಪ್ರಭಾವದಲ್ಲಿ ಬೇರೆ ಬೇರೆ ತರದ ಜೀವಿಗಳು, ಬೇರೆ ಬೇರೆ ತರದ ಸನ್ನಿವೇಶಗಳು, ಬೇರೆ ಬೇರೆ ತರದ ಇದು ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಬ್ರಹ್ಮದೇವರು ಅದನ್ನೆಲ್ಲ 84 ಲಕ್ಷ ಯೋನಿಗಳನ್ನ ಹೇಗೆ ಜೀವಿಗಳನ್ನ ಸೃಷ್ಟಿ ಮಾಡ್ತಾನೆ, ಜೀವ ಪ್ರಭೇದ ಅಂತ ಅದರ ಅರ್ಥ ಅಲ್ವಾ ಪ್ರಭುಜಿ? ಸೊ ಅಷ್ಟು ವೆರೈಟಿ, ಅಷ್ಟು ಪ್ರೈಮರಿ ಕಲರ್ಸ್, ಸೆಕೆಂಡರಿ ಕಲರ್ಸ್ ಹಂಗ ಹೇಳ್ತಾರಲ್ಲ ಪ್ರಭುಜಿ. ಹೌದು. ಯೆಲ್ಲೋ, ರೆಡ್ ಅಂಡ್ ಬ್ಲೂ ಆರ್ ಪ್ರೈಮರಿ. ಸಾಮಾನ್ಯವಾಗಿ ಪ್ರಭುಪಾದರು 81 ಜಾಸ್ತಿ ಹೇಳ್ತಾರೆ. ಇವತ್ತು 81ಗೆ ಜಾಸ್ತಿ ಹೇಳ್ಬಿಟ್ಟಿದ್ದಾರೆ. 89 ಮತ್ತೆ ಕೂಡ ಮಿಶ್ರವಾಗುತ್ತೆ. 9 ಸತಿ ಮಾಡಿದಾಗ 981. ಅದೇ ಮಿಕ್ಸ್ ಅಂಡ್ ಮ್ಯಾಚ್, ಆಲ್ ಗುಣಗಳನ್ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಜೀವಿಗಳನ್ನ ಮಾಡ್ತಾ ಇದ್ದಾರೆ. 84 ಲ್ಯಾಕ್ ಸ್ಪೀಸೀಸ್, ಅದು 89 ಮಾಡ್ತಾರೆ ಪ್ರಭುಜಿ. 84 ಲ್ಯಾಕ್ ಸ್ಪೀಸೀಸ್ ಅಲ್ವಾ ಪ್ರಭೇದಗಳು, ಜೀವ ಪ್ರಭೇದಗಳು. ಅದು ಹೇಗೆ ಅಂತ ಈ ಗುಣಗಳಿಂದನೇ ಮಿಕ್ಸ್ ಅಂಡ್ ರಿಮಿಕ್ಸ್ ಅದರಲ್ಲಿ 84 ಲಕ್ಷ ಜೀವ ಜಾತಿಗಳು. 89 ಇಲ್ಲಿ 89 ಕೊಟ್ಟಿದ್ದಾರೆ, ಅದು 84 ಲಕ್ಷ ಅಂತ ನಮ್ಗೆ ಹೇಳ್ತಾರಲ್ವಾ ಪ್ರಭುಜಿ? ಅಲ್ಲ, ಗುಣಗಳು 81 ಮಾತಾಡಿ 84 ಲಕ್ಷ ಮಾಡ್ತಾನೆ. ಬಟ್ 79 ಮತ್ತೆ 81 ಕೂಡ ಮಿಶ್ರವಾಗುತ್ತದೆ, ಸೇರ್ಕೊಳ್ಳುತ್ತೆ. 81 ಕೂಡ ಹೆಚ್ಚು ಹೋಗ್ತಾ ಇರುತ್ತೆ. ಎಷ್ಟು ಬೇಕಾದ್ರೂ ಮಾಡ್ಬೋದು. ಏನು 89
81 ಇಂಟು 81 ಅನ್ಸುತ್ತೆ. ಹಾ ಅಲ್ಲ ಮಾಡ್ತಾ ಹಂಗೆ ಇರ್ಬೋದು, ಗುಣ ಮತ್ತೆ ಆದ್ರೂ ಕೂಡ ಆಗ್ತಾನೆ ನಿಲ್ಸಿದ್ದಾರೆ 84 ಲಕ್ಷಕ್ಕೆ ನಿಲ್ಲಿಸ್ಬಿಡ್ತಾರೆ. ಹ್ಮ್ ಗೊತ್ತಿಲ್ಲ, ಅದು ಎಲ್ಲ ಜಗತ್ತಿನಲ್ಲೂ ಹಾಗೆ ಇರುತ್ತೆ ಅಂತ. 81 ನಮ್ಮ ಜಗತ್ತಿನಲ್ಲಂತೂ ಅಷ್ಟೇ 84 ಲಕ್ಷ ಅಂತ ಕೇಳ್ತೇವೆ. ಈ ಬೇರೆ ಬೇರೆ ಬ್ರಹ್ಮಾಂಡಗಳು ಬೇರೆ ಬೇರೆ, ಅಲ್ಲಿ ಇನ್ನ ದೊಡ್ಡದು ಚಿಕ್ಕದು, ದೊಡ್ಡದೇ ಹೆಚ್ಚು ನಮಗಿಂತ ದೊಡ್ಡದೇ ಅಂತ ಹೇಳ್ತಾರೆ. ಇನ್ನ ಹೆಚ್ಚಿದೆಯೇನೋ ಗೊತ್ತಿಲ್ಲ, ಇನ್ನ ವೆರೈಟಿಗಳಿದೆ ಗೊತ್ತಿಲ್ಲ. ಪ್ರಭುಜಿ ನೆಕ್ಸ್ಟ್ ಮಂತ್ ಎಕ್ಸಾಮು 16th ಬರ್ತದ್ಯಾ ಪ್ರಭುಜಿ? 23ಗೆ ಇಟ್ಟಿದ್ರೆ ಒಳ್ಳೇದಿತ್ತು ಪ್ರಭುಜಿ. ಅದು 3rd ವೀಕ್ 16th ಬರ್ತದೆ ಪ್ರಭುಜಿ. ಹಾ ನೋಡಿ, ಎಲ್ಲರೂ ಡಿಸ್ಕಸ್ ಮಾಡಿ. ನಿಮ್ಗೆ ಏನ್ ಅನುಕೂಲ. ಇದು ತುಂಬಾ ಕ್ಲಾಶ್ ಆಗುತ್ತೆ ನಮ್ಗೆ, ಅಂದ್ರೆ ಇಲ್ಲಿ ಇಂಗ್ಲಿಷ್ ಅದು ಹ್ಮ್ FTಗೆ ಓಕೆ ಓಕೆ ಹಾಗಿದ್ರೆ ಹಾಗೆ ಮಾಡಿ. ಎಕ್ಸಾಮ್ಸ್ ಬೇರೆ ಇಟ್ಬಿಟ್ಟಿದ್ದಾರೆ ಅಲ್ಲಿ. ಹಾ ಹಾ ಹಂಗಾಗಿ ಓಕೆ ಪ್ರೆಸೆಂಟೇಶನ್ ಅದು ಮತ್ತೆ ಎಲ್ಲ ಹ್ಮ್ ಎಕ್ಸಾಮ್ಸ್ ಇದು ಪ್ರಿಪರೇಷನ್ಗೆ ಟೈಮ್ ಆಗ್ತಾ ಇಲ್ಲ ಪ್ರಭುಜಿ. ಹ್ಮ್ ಅದಕ್ಕೆ ಒಂದು ಸ್ವಲ್ಪ ಸಮಯ, ಅಂದ್ರೆ 16th ಇದೆ 3rd ವೀಕ್, ಹ್ಮ್ ಮತ್ತೆ 23rd ಎಲ್ಲರಿಗೂ ಆದರೆ 23rd ಇದ್ರೆ ಒಳ್ಳೇದಿತ್ತು ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ಅಷ್ಟೇ ಪ್ರಭುಜಿ. ಆಗ್ಲಿ ಮತ್ತೆ. ಇಲ್ಲಾಂದ್ರೆ ನಮ್ಗೆ ಅದಕ್ಕೆ ಅಲ್ಲ, ಪ್ರಿಪೇರ್ ಇಂಗ್ಲಿಷ್ ಇದೆ ಅಂದ್ರೆ ಬೇಡ ಬಿಡಿ, ಕನ್ನಡ ಇಂಗ್ಲಿಷ್ ಓದೇನಿದೆ ಒಂದು ವಾರ. ನಮ್ಗೆ, ಮತ್ತೆ ಪ್ರೆಸೆಂಟೇಶನ್ಸ್, ಮತ್ತೆ ಓಪನ್ ಬುಕ್ ಅಸೆಸ್ಮೆಂಟ್, ಮತ್ತೆ ಓಕೆ, ಹೇಗಿದ್ರು 30 days 31 days ಅಲ್ಲಿ ಶ್ಲೋಕ 23rd ಏನಿಲ್ಲ ಮಾಡಿ. ಎಲ್ಲ ಇದೆ. ಹ್ಮ್ ಇದಕ್ಕೆ ಬರೀಲಿಕ್ಕೆ ಟೈಮ್ ಆಗ್ತಾ ಇಲ್ಲ ಪ್ರಭುಜಿ. ಹಂಗಾಗಿ ಹ್ಮ್ ಹರೇ ಎಲ್ಲರಿಗೂ ಕೃಷ್ಣ ಪ್ರಭುಜಿ.